Thank you.
Hallelujah.
Hare
గోవింద ని గోవింద గోవింద పాదాలు గోవింద ని గోవింద
तस्य चित्ते सर्वमेव तेनाप्नोति सर्वं जयति यो वेदादौ स्वरः प्रोक्तो वेदान्ते च प्रतिष्ठितः तस्य प्रकृतिरेकस्य यः परः स महेश्वरः। ಕಳೆದ ಒಂದು ವಾರದಿಂದ ಈ ಸಂಸ್ಥಾನದಲ್ಲಿ ಸುಮಾರು 102 ಭಜನಾ ತಂಡದವರು 144 ಗಂಟೆಗಳ ನಿರಂತರ ಶ್ರೀ ಭಗವನ್ ನಾಮ ಸಂಕೀರ್ತನೆಯನ್ನು ಮಾಡುವ ಮೂಲಕ ಈ ಸಂಸ್ಥಾನದಲ್ಲಿ ಒಂದು ರೀತಿಯ ವಿಶಿಷ್ಟವಾದ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಕಾಸರಗೋಡು ಜಿಲ್ಲೆ ಹಾಗೂ ದಾವಣಗೆರೆ, ವಿಜಯನಗರ ಮೊದಲಾದ ಕಡೆಯಿಂದ ಭಜನಾ ತಂಡದವರು ಬಂದು ತಮ್ಮ ಶ್ರದ್ಧಾಭಕ್ತಿಯ ಭಗವನ್ನಾಮ ಸಂಕೀರ್ತನವನ್ನು ಬಹಳಷ್ಟು
ಚಂದ ಮಾಡಿಕೊಟ್ಟಿದ್ದಾರೆ. ತಾಳ, ನಾದ, ಪಲ್ಲವಿ, ಹಾರ್ಮೋನಿಯಂ, ತಬಲಾ, ಸಂಗೀತ ಸಾಹಿತ್ಯದೊಂದಿಗೆ ಬಹಳಷ್ಟು ಸುಂದರವಾಗಿ ಇಲ್ಲಿ ಭಜನಾ ಸಪ್ತಾಹ ಯಶಸ್ವಿಯಾಗಿ ಜರುಗಿದೆ. ಈ ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲ ಭಜನಾ ತಂಡದವರಿಗೆ, ಕಲಾವಿದರಿಗೆ ಶ್ರೀ ಸಂಸ್ಥಾನದ ಪರವಾಗಿ ಅತ್ಯಂತ ಪ್ರೀತಿಯ ಅಭಿನಂದನೆಗಳು, ಅಭಿವಂದನೆಗಳು. ಇಂದು ಬೆಳಿಗ್ಗೆ ಸ್ವಯಂಭೂ ನಾಗರಾಜ ಸನ್ನಿಧಿಯಲ್ಲಿ ನಾಗರಾಜನಿಗೆ ಪಂಚಾಭಿಷೇಕ ಹಾಗೂ ನಾಗತಂಬಿಲ ಜರಗಿ ನಮ್ಮ ಸಂಸ್ಥಾನದ ವೇದಮೂರ್ತಿ ಚಂದ್ರಶೇಖರ ಉಪಾಧ್ಯಾಯರ ಅವರ ಹಿರಿತನದಲ್ಲಿ ಶ್ರೀಮದ್ ರಾಮಾಯಣ ಮಹಾಯಜ್ಞ ಸಂಪನ್ನಗೊಂಡಿದೆ. ಇದೀಗ ಧರ್ಮಸಭೆಯ ನಂತರ ಪೂರ್ಣಾಹುತಿಯೊಂದಿಗೆ ಶ್ರೀಮದ್ ರಾಮಾಯಣ ಮಹಾಯಜ್ಞ ಪೂರ್ಣಗೊಳ್ಳಲಿದೆ. ಈ ಒಂದು ಧರ್ಮಸಭೆಯನ್ನು ನಾವು ಆಶಯ ಗೀತೆಯೊಂದಿಗೆ ಆರಂಭಿಸುತ್ತಿದ್ದೇವೆ. ಶ್ರೀಮತಿ ರೇಣುಕಾ ಎಸ್ ರೈ, ನಮ್ಮ ಒಡಿಯೂರು ಶ್ರೀ ಗುರುದೇವ ವಿದ್ಯಾಪೀಠದ ಮುಖ್ಯ ಶಿಕ್ಷಕಿ, ಅವರು ಬಂದು ಆಶಯ ಗೀತೆಯನ್ನು ಹಾಡಬೇಕಂತೇಳಿ ವಿನಂತಿಸಿಕೊಳ್ತಿದ್ದೇನೆ. ಜಯ ಜಯತಿ ಜಯ ರಘುವಂಶಭೂಷಣ ರಾಮ ರಾಜೀವಲೋಚನಂ. ಜಯ ಜಯತಿ ಜಯ ರಘುವಂಶಭೂಷಣ ರಾಮ ರಾಜೀವಲೋಚನಂ. ಭವತಾಪಖಂಡನ ಜಗತಭಂಜನ ಜ್ಞಾನಗಮ್ಯಾಗೋಚರಂ. ಭವತಾಪಖಂಡನ ಜಗತಭಂಜನ ಜ್ಞಾನಗಮ್ಯಾಗೋಚರಂ. ಜಯ ಜಯತಿ ಜಯ ರಘುವಂಶಭೂಷಣ ರಾಮ ರಾಜೀವಲೋಚನಂ. ಅದ್ವೈತ ಅವಿನಾಶಿ ಅನಂದಿತ ಮೋಕ್ಷಪ್ರದ ಹರಿಭಂಜನಂ. ಅದ್ವೈತಾವಿನಾಶಿ ಅನಂದಿತ ಮೋಕ್ಷಪ್ರದ ಹರಿಭಂಜನಂ. ತವ ಚರಣ ಭವನಿಧಿ ಪಾರದಾಯಕ ಅನ್ಯ ಜಗತ ವಿಡಂಬನಂ. ಅದ್ವೈತ ಅವಿನಾಶಿ ಆನಂದಿತ ಮೋಕ್ಷಪ್ರದ ಹರಿಭಂಜನಂ. ತವ ಚರಣ ಭವನಿಧಿ ಪಾರದಾಯಕ ಅನ್ಯ ಜಗತ ವಿಡಂಬನಂ. ಜಯ ಜಯತಿ ಜಯ ರಘುವಂಶಭೂಷಣ ರಾಮ ರಾಜೀವಲೋಚನಂ. ಭವತಾಪಖಂಡನ ಜಗತಭಂಜನ ಜ್ಞಾನಗಮ್ಯ ಅಗೋಚರಂ. ಜಯ ಜಯತಿ ಜಯ ಜಯ ಜಯತಿ ಜಯ ಜಯ ಜಯತಿ ಜಯ ರಘುವಂಶಭೂಷಣ ರಾಮ. ಶ್ರೀಮತಿ ರೇಣುಕಾ ಎಸ್ ರೈ ಅವರಿಗೆ ಸಮಾರಂಭದ ಧರ್ಮಸಭೆಯಲ್ಲಿ ದಿವ್ಯ ಉಪಸ್ಥಿತಿ ನೀಡಿರುವಂಥ ಪರಮಪೂಜ್ಯ ಸ್ವಾಮೀಜಿಯವರನ್ನು, ಸಾಧ್ವಿ ಮಾತೆಯನ್ನು, ನಮ್ಮ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು ಹಾಗೂ ಸಂಪನ್ನಗೊಂಡ ಎಲ್ಲ ಗುರು ಬಂಧುಗಳನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾರೆ ಶ್ರೀಯುತ ಮಾತೇಶ್ ಭಂಡಾರಿ, ಒಡಿಯೂರು ಗ್ರಾಮ ವಿಕಾಸ ಯೋಜನೆಯ PRO. ಶ್ರೀ ಸಂಸ್ಥಾನದ ಆರಾಧ್ಯ ದೇವರನ್ನು ಸ್ಮರಿಸ್ತಾ ಪೂಜ್ಯ ಗುರುದೇವರ ಸಾಧ್ವಿ ಮಾತಾಜಿಯವರ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮ ಅರ್ಪಿಸ್ತಾ, ಶ್ರೀ ಹನುಮ ಜಯಂತಿ ಮಹೋತ್ಸವ ಶ್ರೀ ಮದ್ರಾಮಾಯಣ ಮಹಾಯಜ್ಞದ ಇಂದಿನ ಈ ಧರ್ಮಸಭೆಯಲ್ಲಿ ದಿವ್ಯೋಪಸ್ಥಿತಿಯನ್ನು ಕರುಣಿಸಿ ನಮಗೆಲ್ಲ ಅನುಗ್ರಹ ಸಂದೇಶವನ್ನು ನೀಡಲಿರುವಂತಹ ಪರಮ ಪೂಜ್ಯ ಗುರುದೇವರ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ, ಸೇರಿರತಕ್ಕಂಥ ಎಲ್ಲ ಗುರುಬಂಧುಗಳ ಪರವಾಗಿ ಶ್ರೀ ಸಂಸ್ಥಾನದ ಎಲ್ಲ ಸಹಸಂಸ್ಥೆಗಳ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದಿವ್ಯೋಪಸ್ಥಿತಿಯನ್ನು ಕರುಣಿಸಿರುವಂತಹ ಸಾಧ್ವಿ ಮಾತಾಜಿಯವರ ಪಾದಕಮಲಗಳಿಗೆ ಎಲ್ಲ ಗುರುಬಂಧುಗಳ ಪರವಾಗಿ ಶ್ರೀ ಸಂಸ್ಥಾನದ ಸಹಸಂಸ್ಥೆಗಳ ಪರವಾಗಿ ಭಕ್ತಿಪೂರ್ವಕವಂತ ಪ್ರಣಾಮಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಮುಖ್ಯ ಅತಿಥಿಗಳಿಗೆ ಪಾಲ್ಗೊಳ್ತಾ ಇರುವಂತಹ ಮುಂಬಯಿಯ ಉದ್ಯಮಿಗಳು, ಶ್ರೀ ಸಂಸ್ಥಾನದ ಗುರುಬಂಧುಗಳು, ಪೋಷಕರಾಗಿರುವಂತಹ ಶ್ರೀ ಬಿ ವಾಮಯ್ಯ ಶೆಟ್ಟಿ ತಮ್ಮನ್ನು ಕೂಡ ಈ ಧರ್ಮಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಪುಣೆಯ ಉದ್ಯಮಿಗಳು, ಗುರುಬಂಧುಗಳಾಗಿರುವಂತಹ ಉಷಾ ಕುಮಾರ್ ಶೆಟ್ಟಿ ತಮ್ಮನ್ನು ಕೂಡ ಈ ಧರ್ಮಸಭೆಗೆ ಎಲ್ಲ ಗುರುಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಡಿಯೂರು ಶ್ರೀ ವಿವಿಧ ದೇಶ ಸೌಹಾರ್ದ ಸಹಕಾರಿಯ ಅಧ್ಯಕ್ಷರಾಗಿರುವಂತಹ ಸಹಕಾರ ರತ್ನ ಲಯನ್ ಎ ಸುರೇಶ್ ರೈ ತಮ್ಮನ್ನು ಕೂಡ ಈ ಧರ್ಮಸಭೆಗೆ ಎಲ್ಲ ಗುರುಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಡಿಯೂರು ಶ್ರೀ ಗುರುದೇವ ಸೇವಾ ಬಳಗ ಹೂವಿನ ಹಾಡಗಳ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನೀಲಕಂಠಪ್ಪ ತಮ್ಮನ್ನು ಕೂಡ ಈ ಧರ್ಮಸಭೆಗೆ ಎಲ್ಲ ಗುರುಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಡಿಯೂರು ಶ್ರೀ ಯುವ ಸೇವಾ ಬಳಗ ಮುಂಬೈ ಘಟಕದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಅದೀಪ್ ಶೆಟ್ಟಿ ತಮ್ಮನ್ನು ಕೂಡ ಈ ಧರ್ಮಸಭೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೊಲ್ಲಂನ RTO ಇನ್ಸ್ಪೆಕ್ಟರ್ ಆಗಿರುವಂತಹ ಶ್ರೀ ಅಜಿತ್ ಕುಮಾರ್ ಪಂದಳಂ ತಮ್ಮನ್ನು ಕೂಡ ಈ ಧರ್ಮಸಭೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಡಿಯೂರು ಶ್ರೀ ಗುರುದೇವ ಸೇವಾ ಬಳಗ ದಾವಣಗೆರೆ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಹನುಮಂತಪ್ಪ ತಮ್ಮನ್ನು ಕೂಡ ಈ ಧರ್ಮಸಭೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಧರ್ಮಸಭೆಯಲ್ಲಿ ನಮ್ಮ ಜೊತೆಗೆ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಪ್ರಚಾರ ಕಾರ್ಯದಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಳ್ತಾ ಇರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಧರ್ಮಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಧರ್ಮಸಭೆಯಲ್ಲಿ ಉಪಸ್ಥಿತ ಇರುವಂತಹ ಊರ ಪರವೂರ ಎಲ್ಲ ಗುರುಬಂಧುಗಳನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಧರ್ಮಸಭೆಯಲ್ಲಿ ವಿಡಿಯೋ ಚಿತ್ರೀಕರಣದಲ್ಲಿ ಪಾಲ್ಗೊಳ್ತಿರುವಂತಹ ನಮ್ಮ ಕುಡ್ಲದ ಬಂಧುಗಳು, ಅದೇ ರೀತಿ ವೆಂಕಟೇಶ್ ಬೆಂಡೆ ತಮ್ಮನ್ನು ಕೂಡ ಛಾಯಾಗ್ರಾಹಕ ಬಂಧುಗಳನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಡಿಯೂರು ಶ್ರೀ ಸಂಸ್ಥಾನದ ಬೇರೆ ಬೇರೆ ಭಾಗದ ಘಟಕದ ಸೇವಾ ಬಳಗದ ಸದಸ್ಯರುಗಳು ಇಂದಿನ ಈ ಧರ್ಮಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ತಮ್ಮನ್ನು ಕೂಡ ಈ ಧರ್ಮಸಭೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಡಿಯೂರು ಶ್ರೀ ವಿವಿಧ ದೇಶ ಸೌಹಾರ್ದ ಸಹಕಾರಿಯ ಎಲ್ಲ ನಿರ್ದೇಶಕರು, ಅದೇ ರೀತಿ ಸಿಬ್ಬಂದಿಗಳು, ಸದಸ್ಯರೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆಯ ಸಿಬ್ಬಂದಿಗಳು, ಗಡ ಸಮಿತಿಯ ಪದಾಧಿಕಾರಿಗಳು, ಸ್ವಸಹಾಯ ಸಂಘಗಳ ಸದಸ್ಯರೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಡಿಯೂರು ಶ್ರೀ ಗುರುದೇವ ವಿದ್ಯಾಪೀಠ, ಒಡಿಯೂರು ಶ್ರೀ ಗುರುದೇವ ಕೈಗಾರಿಕಾ ತರಬೇತಿ ಸಂಸ್ಥೆ, ಅದೇ ರೀತಿ ಒಡಿಯೂರು ಶ್ರೀ ಸಂಸ್ಥಾನದ ಎಲ್ಲ ಕಾರ್ಯಕರ್ತ ಬಂಧುಗಳನ್ನು, ಸೇವಕರ್ತರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ವೈದಿಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಬರ್ತಾ ಇರುವಂತಹ ವೇದಮೂರ್ತಿ ಚಂದ್ರಶೇಖರ ಉಪಾಧ್ಯಾಯ ಮತ್ತು ಬಳಗದವರನ್ನು ಕೂಡ ಈ ಧರ್ಮಸಭೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪಾಲ್ಗೊಳ್ತಿರುವಂತಹ ಎಲ್ಲ ಗುರುಬಂಧುಗಳನ್ನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೇನೆ. ಜೈ ಗುರುದೇವ್. ಪರಂ ಪೂಜ್ಯ ಸ್ವಾಮೀಜಿಯವರಿಗೆ ಶ್ರೀಯುತ ಪ್ರಸೀನ್ ಶೆಟ್ಟಿ ದಂಪತಿ ಸಕಲೇಶ್ಪುರ ಅವರು ದಯವಿಟ್ಟು ಬಂದು ಫಲಪುಷ್ಪವನ್ನು ನೀಡಿ ಸ್ವಾಮೀಜಿಯವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಇಂದು ಹನುಮನ ಹುಟ್ಟುಹಬ್ಬ. ಆತ್ಮಶಕ್ತಿ, ಭಕ್ತಿ, ಬುದ್ಧಿವಂತಿಕೆಯ ದ್ಯೋತಕವೇ ಆಂಜನೇಯ. ಸಾಂಪ್ರದಾಯಿಕವಾಗಿ ವಾಯುದೇವತೆಯ ಆಧ್ಯಾತ್ಮಿಕ ಸಂತತಿ. ಆಂಜನೇಯ ಹುಟ್ಟಿದು ಕರ್ನಾಟಕದ ಹಂಪಿಯ ಅಂಜನಾದ್ರಿ ಬೆಟ್ಟದಲ್ಲಿ. ಹನುಮನಿಗೆ 108 ಹೆಸರುಗಳಿವೆ. ಅಂಜನಾಪುತ್ರ, ಕೇಸರಿ ನಂದನ, ವಾಯುಪುತ್ರ, ಪವನಸುತ, ಬಜರಂಗಿ, ರಾಮದೂತ, ಮಾರುತಿ, ಹೀಗೆ ಇನ್ನಷ್ಟು ಹೆಸರುಗಳು ಆಂಜನೇಯನಿಗಿದೆ. ನಮ್ಮ ಸಂಸ್ಥಾನ ಶ್ರೀ ಆಂಜನೇಯ ಮತ್ತು ಭಗವಾನ್ ದತ್ತಾತ್ರೇಯರ ಆರಾಧ್ಯ ದೇವತೆಯ ದೇಗುಲ. ಇಲ್ಲಿ ವಿಷ್ಣು ಮತ್ತು ಶಿವನ ಅಂಶ ಪೂಜೆಗೊಳ್ಳುತ್ತಿದೆ. ನಾವು ಒಮ್ಮೆ ಸುತ್ತಮುತ್ತ ಆ ಸಂಸ್ಥಾನದ ಸುತ್ತಮುತ್ತ ನೋಡುವ, ಎಲ್ಲೆಲ್ಲಿ ಆಂಜನೇಯನಿದ್ದಾನೆ. ಸಂಸ್ಥಾನದ ಸುತ್ತಮುತ್ತ ಒಮ್ಮೆ ನೋಡಿದಾಗ ಮೇಲೆ ರಸ್ತೆಯಿಂದ ಬರುವಾಗ ದೇಗುಲದ ಪ್ರವೇಶ ದ್ವಾರದಲ್ಲಿ ಬೃಹತ್ ಬಜರಂಗಿ, ಮುಂದೆ ಮೆಟ್ಟಲುಗಳನ್ನು ಇಳಿದು ಬರುವಾಗ ಶ್ರೀರಾಮ ಹನುಮ ಸ್ವಾಮಿ ಮತ್ತು ಸೇವಕ ಅವರ ಪವಿತ್ರವಾದ ಒಂದು ಆಲಿಂಗನ, ಬಲಕ್ಕೆ ಶ್ರೀ ಹನುಮಗಂಗೆ ಪುಷ್ಕರಣಿಯಲ್ಲಿ ಭಗವಾನ್ ದತ್ತಾತ್ರೇಯರೊಂದಿಗೆ ಮಾರುತಿ. ತುಳುನಾಡಿನ ಶ್ರೀ ಗುರುದೇವ ದತ್ತಪೀಠ, ಇದರ ಬಳಿಯ ಪುಟ್ಟ ಮೀನಿನ ಜಲಾಶಯದ ಮಧ್ಯೆ ಕುಣಿತ ಭಜನೆಯಲ್ಲಿರುವ ರಾಮದೂತ. ದೇಗುಲದ ಗರ್ಭಗುಡಿ ಪ್ರವೇಶದ ಬಳಿ 40 ಅಡಿ ಎತ್ತರದ ಭವ್ಯ ರಾಜಗೋಪುರದ ಪೂರ್ವ ಭಾಗದಲ್ಲಿ
ಹನುಮ ವಿಲಾಸದ ಕಥಾನಕ ಮೋಹಕವಾಗಿ ಉಬ್ಬು ಚಿತ್ರದೊಂದಿಗೆ ರೂಪಕವನ್ನು ಪಡೆದಿದೆ. ಅನಂತರ ನಿತ್ಯಾನಂದ ಗುಹೆಯ ಪ್ರವೇಶದ ಬಳಿ ಕೇಸರಿ ನಂದನ ಶಿಲಾಮೂರ್ತಿ, ಗುಹೆಯ ಒಳಗೆ ಪುಟ್ಟ ಜಲಾಶಯದ ಮಧ್ಯೆ ಕಪ್ಪು ಶಿಲೆಯ ಅತ್ಯಂತ ಭವ್ಯವಾದ ಪಂಚಮುಖಿ ಆಂಜನೇಯ ಸ್ವಾಮಿ, ಗುಹೆಯಿಂದ ಹೊರಗೆ ಬಂದು ಪ್ರವೇಶಿಸುವ ಧ್ಯಾನ ಮಂದಿರದಲ್ಲಿ ಭಗವಾನ್ ನಿತ್ಯಾನಂದ ಸ್ವಾಮಿ ಹಾಗೂ ಪೂಜ್ಯ ವಿವೇಕಾನಂದ ಮುನಿಗಳ ಮಧ್ಯೆ ಪಂಚಮುಖಿ ಆಂಜನೇಯ, ಭಗವಾನ್ ದತ್ತಾತ್ರೇಯರ ಭವ್ಯವಾದ ಬಿಂಬಗಳು. ಕಳೆದ ವರ್ಷ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ವಿಶೇಷ ಸಂಕಲ್ಪದಂತೆ ಅನಾವರಣಗೊಂಡಂಥ ಅದ್ಭುತವಾದ ಆಕರ್ಷಕ ಏಕದಶ ಹನುಮನ ಸಾಕ್ಷಾತ್ಕಾರ ಇಲ್ಲಿ ನಮ್ಮ ಮುಂದಿದೆ. 11 ಮುಖಗಳ ಹನುಮಂತನಿಗಿರುವ ಅದ್ಭುತ ಶಕ್ತಿಯ ಪ್ರತಿರೂಪ ಇದು. 2 ಪಾದಗಳು, 22 ಕೈಗಳು ಮತ್ತು 22 ತೋಳುಗಳು, 11 ಮುಖಗಳು. ಪ್ರತಿಯೊಂದು ಮುಖವು ಆಳವಾದ ಮಹತ್ವ ಮತ್ತು ಶಕ್ತಿಯನ್ನು ಹೊಂದಿದೆ. ಆ ಹನುಮಂತ ಕಾಲಕಾರಕ ಎಂಬ ರಾಕ್ಷಸನ ಮೇಲೆ ನಿಂತುಕೊಂಡಿದ್ದಾನೆ. ಶ್ರೀಯುತ ಶಂಕರ್ ಶೆಟ್ಟರ್ ಅವರು ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತೇಳಿ ವಿನಂತಿಸ್ಕೊಳ್ತಿದ್ದೇನೆ. ಮಂಟಪದ ಎದುರು ಒಂದು ಸುಂದರವಾದ ಮಂಡಲ ರಚನೆ ಆಗಿದೆ. ಅಲ್ಲೂ ಒಂದು ಹನುಮನಿದ್ದಾನೆ. ಹೀಗೆ ಹನುಮ ಎಲ್ಲೆಲ್ಲೂ ಹನುಮನಿರುವಾಗ, ಎಲ್ಲೆಲ್ಲೂ ಹನುಮನ ವಿಗ್ರಹಗಳಿರುವಾಗ, ಎಲ್ಲೆಲ್ಲೂ ಹನುಮನ ಬಿಂಬಗಳಿರುವಾಗ, ನಮ್ಮ ಮುಂದೆ ಇರುವವರು ಹನುಮ ಮತ್ತು ಭಗವಾನ್ ದತ್ತಾತ್ರೇಯರ ಶಕ್ತಿಯ ರೂಪ ಪರಮಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು. ಇಂದಿನ ಈ ಹನುಮ ಜಯಂತಿಯ ವಿಶೇಷದ ಸಂದರ್ಭದಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರು ಹನುಮ ಜಯಂತಿಯ ವಿಶೇಷ ಸಂದೇಶದೊಂದಿಗೆ ನಮ್ಮೆಲ್ಲರಿಗೂ ಆಶೀರ್ವಾದ ನೀಡಿ ನಮ್ಮನ್ನು ಹರಸಬೇಕು ಅಂತೇಳಿ ನಾನು ಅವರಲ್ಲಿ ಪ್ರೀತಿಪೂರ್ವಕವಾಗಿ ಪ್ರಣಾಮಪೂರ್ವಕವಾಗಿ ವಿನಂತಿಸಿಕೊಳ್ತಿದ್ದೇನೆ. ಕಾಷಾಯ ವಸ್ತ್ರಂ ಕರದಂಡಧಾರಿಣಂ ಕಮಂಡಲಂ ಪದಮಕರೇಣ ಶಂಕಂ ಚಕ್ರಂ ಗದಾಭೂಷಿತಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಶ್ರೀರಾಮಂ ನಿತ್ಯಾನಂದಂ ಸಚ್ಚಿದಾನಂದ ವಿಗ್ರಹಂ ನಮಾಮಿ ಶಿರಸಾ ದೇವಂ ನಿತ್ಯಂ ಮಾರುತಿ ಸೇವಿತಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಆತ್ಮೀಯ ಬಂಧುಗಳೇ, ವಿಶೇಷವಾದ ಒಂದು ಸಂದರ್ಭದಲ್ಲಿ, ಅಂದರೆ ಪುಣ್ಯಕಾಲದಲ್ಲಿ ನಾವಿದ್ದೇವೆ. ಚೈತ್ರ ಮಾಸದಲ್ಲಿ ವಸಂತ ಋತುವಿನಲ್ಲಿ ಬರುವಂತಹ ರಾಮನ ಅವತಾರ, ರಾಮನವಮಿ, ಜೊತೆಗೆ ಹನುಮನ ಜಯಂತಿ ಕೂಡ ನಡೆಯುವಂತಹ ಪರ್ವಕಾಲದಲ್ಲಿ ನಾವಿದ್ದೇವೆ ಅಂತ. ಹುಟ್ಟುಹಬ್ಬ ನಾವೆಲ್ಲ ಮಾಡಿಕೊಳ್ಳುತ್ತೇವೆ. ಬೇರೆ ಬೇರೆ ರೀತಿಯಲ್ಲಿ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೇವೆ. ನಮ್ಮ ಹುಟ್ಟುಹಬ್ಬದ ವಿಶೇಷತೆ ಹೇಗೆ ಅಂತಂದರೆ, ನಾವು ದೀಪವನ್ನು ನಂದಿಸಿ ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವುದಲ್ಲ, ನಾವು ದೀಪವನ್ನು ಬೆಳಗಿ ನಾವು ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ. ನಾವು ದೀಪದೊಂದಿಗೆ ಬದುಕುವವರು ಅಂತ. ದೀಪ ಅನ್ನುವಾಗ ಒಂದಷ್ಟು ಬೆಳಕು ಕೊಡುವುದನ್ನು ನಾವು ನೋಡುತ್ತೇವೆ. ಇವತ್ತು ಬೆಳಕು ಅನ್ನುವಾಗ ಒಂದು ಶಬ್ದವೂ ಕೂಡ ಬೆಳಕಾಗ್ತದೆ ಅಂತ, ಒಂದು ಶಬ್ದವೂ ಕೂಡ ಬೆಳಕಾಗ್ತದೆ ಅಂತ, ಅದರ ಅರಿವು ನಮಗಿರಬೇಕು ಅಂತ. ಇವತ್ತು ರಾಮನವಮಿ ಅನ್ನುವಾಗ ಅಥವಾ ಹನುಮನವಮಿ, ಹನುಮ ಜಯಂತಿ ಅನ್ನುವಾಗ ನಮಗೆಲ್ಲ ಆಗುವಂಥದ್ದು, ನಾವೆಲ್ಲ ಲೆಕ್ಕಾಚಾರದಲ್ಲಿ ಇದ್ದೆವು. ಈಗ 1 2 3 4 5 6 7 8 9, ಈಗ ಅಣ್ಣ ಸೇರಿಕೊಂಡ ಮೇಲೆ 9 ನಮ್ಮಲ್ಲಿ ಪೂರ್ಣ ಆಗಿದೆ. ಸಂತಸ ಆಗ್ತದೆ. ನವಮಿಗೂ ರಾಮನಿಗೂ ಒಂದು ನೇರವಾದ ಸಂಬಂಧ ಇದೆ. ರಾಮ ಅಂದರೆ ರಾಮನವಮಿ ಅಂತ ಉಂಟು, ಕೃಷ್ಣಾಷ್ಟಮಿ ಅಂತ ಉಂಟು, ಅಷ್ಟಮಿ ಕಳೆದು ನವಮಿ ಅಂತ. ಇವತ್ತು ರಾಮ ಮತ್ತು ಕೃಷ್ಣರ ಅವತಾರ ಆಗಿರುವಂಥದ್ದೇ ಜಗತ್ತಿನಲ್ಲಿ ಸಚ್ಚಾರಿತ್ರ್ಯವನ್ನು ನಿರ್ಮಾಣ ಮಾಡಲಿಕ್ಕೆ. ಅದು ಸಚ್ಚಾರಿತ್ರ್ಯ ನಿರ್ಮಾಣ ಆಗಬೇಕು. ಒಂದು ಸಲ ಒಬ್ಬ ಶ್ರೀಮಂತನ ಕಡೆಗೆ ಒಬ್ಬ ಕೆಲಸ ಮಾಡೋ ಬಂದಿದ್ದನಂತೆ.
ನೀನು ಏನು ಮಾಡ್ತಿ, ಎಷ್ಟು ದಿವಸಕ್ಕೆ ಏನು ಸಂಪಾದನೆ ಮಾಡ್ತಿ ಅಂತ ಕೇಳುವಾಗ 4 ಹಣವನ್ನು ಅಂತಂದ. 4 ಹಣವನ್ನು ಸಂಪಾದನೆ ಮಾಡ್ತೇನೆ. 4 ಅಂದರೆ ಈಗೆಲ್ಲ ಲೆಕ್ಕಾಚಾರ ಬೇರೆ ಕೊಡಬೇಕು, ಇದು ಸ್ವಲ್ಪ ಹಿಂದಿನ ಕತೆ. 4 ಹಣ ಅಂದರೆ ನಮ್ಮಲ್ಲಿ ತುಳುವಲ್ಲಿ ಉಂಟು, 4 ಹಣವು ಬೆನ್ಪುಣೆ ದಿನಕ್ಕೂ ಅಂತೇಳಿಕೊಂಡು, ದಿನಕ್ಕೆ 4 ಹಣ ಅಂತ. ಏನು ಮಾಡ್ತೀಯ ಅದನ್ನು ಅಂತಂದರು. ಅದಕ್ಕೆ ಅವ ಹೇಳ್ತಾನೆ, ಒಂದು ನಾಣ್ಯವನ್ನು, ಒಂದು ಹಣವನ್ನು ನನ್ನ ಜೀವನದ ಧಾರಣೆಗೆ ಉಪಯೋಗ ಮಾಡ್ತೇನೆ. ಇನ್ನೊಂದನ್ನು ಏನು ಮಾಡ್ತಿ, ಕೃತಜ್ಞತೆಗೆ ಕೊಡ್ತೇನೆ. ಇನ್ನೊಂದನ್ನು ಏನು ಮಾಡ್ತಿ, ಸಾಲ ಕಟ್ಟಲಿಕ್ಕೆ ಕೊಡ್ತೇನೆ. ಇನ್ನೊಂದನ್ನು ಏನು ಮಾಡ್ತಿ, ಬಾಡಿಗೆಗೆ ಕೊಡ್ತೇನೆ, ಬಡ್ಡಿಗೆ ಕೊಡ್ತೇನೆ ಅಂತಂದು. ಸ್ವಲ್ಪ ಆಶ್ಚರ್ಯ ಆಗಿರ್ಬೋದು. ಇವತ್ತು ನನಗೆ ಹೇಳ್ತಾನಂತೆ, ಇಂಚಿನ ಮಾರೆ ಪಂಡ ಅಂಜಿಲ ಅರ್ಥ ಆಗ್ತದೆ ಒಗಟದಲಕ ಪಂಡತ್ತ. ಇದೊಂದು ಒಗಟಿನ ಆಯ್ತಲ್ಲವ, ಏನು ಮಾಡ್ತೀನಿ 4 ಅಂದರೆ ಹೇಗೆ ಮಾಡ್ತೀನಿ ಅಂತ ಬಿಡಿಸಿ ಹೇಳ್ತಾನೆ. ಒಂದು ನನ್ನ ಧಾರಣೆಗೆ ಆಯಿತು, ಇನ್ನೊಂದು ನನ್ನ ಪತ್ನಿಯ ಕೈಯಲ್ಲಿ ಕೊಡ್ತೇನೆ. ಪತ್ನಿ ನನ್ನ ಎಲ್ಲ ಕೆಲಸವನ್ನು ಮಾಡ್ತಾಳೆ, ಬಟ್ಟೆ ಓದಿ ಕೊಡೋದು, ಇನ್ನಿತ್ಯಾದಿ ಎಲ್ಲ ಊಟ ತಯಾರು ಮಾಡಿ ಕೊಡೋದು ಎಲ್ಲ ನೋಡಿಕೊಳ್ತಾಳೆ. ಆದ್ದರಿಂದ ಒಂದು ಹಣ ಅವಳಿಗೆ, ಅದು ಕೃತಜ್ಞತೆಗೆ ಹೋಗ್ತದೆ. ಇನ್ನೊಂದು ಭಾಗ ಎಲ್ಲಿ ಹೋಗ್ತದೆ, ಅದು ಸಾಲ ಕಟ್ಟುವುದು ಅಂತ ಹೇಳಿದ. ಸಾಲ ಅಂದರೆ ಎಲ್ಲಿಗೆ ಅದು? ಸಾಲ ಅಂದರೆ ನನ್ನ ತಂದೆ ತಾಯಿಗಳು ನನ್ನನ್ನು ಪೋಷಣೆ ಮಾಡಿದ್ದಾರೆ, ಅವರು ನನ್ನನ್ನು ಬೆಳೆಸಿದ್ದಾರೆ, ಅದು ನಾನು ಸಾಲದಲ್ಲಿದ್ದೇನೆ, ನಾನು ಆ ಸಾಲವನ್ನು ಕೊಡಬೇಕು. ತಂದೆ ತಾಯಿಗೆ ನಾನು ಒಂದು ನಾಣ್ಯವನ್ನು ಕೊಡ್ತಾ ಇದ್ದೇನೆ. ಆದರೆ ಬಡ್ಡಿಗೆ ಕೊಡೋದಂದ್ರೆ ಏನು? ಅದಕ್ಕೆ ಹೇಳ್ತಾನೆ, ಮಕ್ಕಳಿಗೆ ಅದೆಲ್ಲ ಪೋಷಣೆಗೆ ನಾವು ಒಂದು ನಾಣ್ಯವನ್ನು ಮಕ್ಕಳಿಗೆ ಕೊಡ್ತಾ ಇದ್ದೇನೆ, ಬಡ್ಡಿ ಸಹಿತವಾಗಿ ಬಂದರೆ ಆಯಿತು, ಇಲ್ಲದ್ರೆ ಹೋಗಲಿ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದೇನೆ ಅಂತ. ಇಲ್ಲಿ ಏನೊಂದು ಸಂದೇಶ ಇದೆ ಅಂತಂದರೆ, ಒಂದು ಕುಟುಂಬ ಪದ್ಧತಿಯ ವಿಷಯದಲ್ಲೇ ಅಡಕವಾಗಿದೆ. ನಾವು ಬದುಕಿದರೆ ಈ ರೀತಿಯಲ್ಲಿ ಬದುಕಬೇಕು, ಇದು ಬದುಕಿಗೊಂದು ಸೂತ್ರ ಇದ್ದ ಹಾಗೆ. ಈಗ ಸ್ವಲ್ಪ ಕುಟುಂಬ ಪದ್ಧತಿ ಕ್ಷೀಣ ಆಗಿದೆ ಅಂತ ನಾವು ನೋಡ್ಬೋದು. ಮನೆಯೊಳಗೆ ಅನ್ಯೋನ್ಯ ಪ್ರೀತಿ ವಿಶ್ವಾಸಗಳು ಸ್ವಲ್ಪ ಕ್ಷೀಣಿಸಿರುವಂಥ ಸಮಯವೂ ಹೌದು. ಆದರೆ ಅದನ್ನು ಯಾವುದರಿಂದ ತುಂಬಬಹುದು? ಕುಟುಂಬ ಪ್ರೀತಿಯಿಂದ ತುಂಬಬಹುದು ಅಂತ. ಈ ರಾಮನ ಅವತಾರದಲ್ಲಿ ಇರುವಂಥದ್ದು ಈ ಕುಟುಂಬ ಪ್ರೀತಿಯನ್ನು ನಾವು ನೋಡಬಹುದು. ಹೇಗೆ ನೋಡ್ಬೋದು? ಸಹೋದರನಿದ್ದ ಭರತನು ಏನು ಮಾಡಿದ? ರಾಮನಿಲ್ಲದೆ ರಾಜ್ಯ ಆಡಳಿತ ಮಾಡುವುದಿಲ್ಲ, ಅಲ್ಲಿ ಒಂದು ತ್ಯಾಗವನ್ನು ನೋಡಬಹುದು. ರಾಮನೂ ಏನು ಮಾಡಿದ? ಈ ಭೋಗದ ಬದುಕು ನನಗೆ ಬೇಡ, ತ್ಯಾಗದ ಬದುಕೇ ಶ್ರೇಷ್ಠವಾಗಿರುವಂಥದ್ದು ಅಂತ ಕಾಡಿಗೆ ನಡೆದ. ಶಾಶ್ವತವಾದ ಸುಖವನ್ನು ನೋಡಬೇಕಾದರೆ ನಾವೆಲ್ಲ ಬಯಸಿಕೊಳ್ತೇವೆ, ಸುಖ ದುಃಖ ಅಂತ ನಾವು ಎಲ್ಲ ಲೆಕ್ಕಾಚಾರ ಮಾಡ್ತೇವೆ. ಈ ಸುಖ ದುಃಖ ಅನ್ನುವಾಗ ಅದು ನಾಣ್ಯದ 2 ಮುಖಗಳಿದ್ದಾಗೆ. ಬದುಕಿಗೂ 2 ಮುಖಗಳು ಬೇಕು, ಅದು ಧರ್ಮ ಮತ್ತು ಸಂಸ್ಕೃತಿ ಅನ್ನುವಂಥದ್ದು 2 ಬೇಕು. ಅದನ್ನು ಇನ್ನೂ ತಗೊಂಡ್ರೆ ನಾಣ್ಯಕ್ಕೆ 2 ಮುಖ ಇದ್ದಾಗೆ ತ್ಯಾಗವೂ ಬೇಕು, ಸೇವೆಯೂ ಬೇಕು. ನಾವು ಸೂಕ್ಷ್ಮವಾಗಿ ಒಮ್ಮೆ ಗಮನಿಸಿ ನೋಡಬೇಕು. ಈ ಸುಖ ಅನ್ನುವಂಥದ್ದಲ್ಲಿ 2 ಭಾಗಗಳು ಉಂಟಂತೆ. ಒಂದು ಬಾಹ್ಯದ ಸುಖ ಅಂತ ಹೇಳ್ತಾರೆ, ಇಂದ್ರಿಯಗಳಿಗೆ ಗೋಚರವಾಗುವಂಥ ಸುಖಗಳು ಅಂತ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತ ಹೇಳಿಕೊಂಡು. ಇದಕ್ಕೆ ಸಂಬಂಧಪಟ್ಟಿರುವಂಥ ಸುಖಗಳು ಯಾವತ್ತಾದರೂ ಅದು ಕ್ಷಣಿಕವಾದ ಸುಖವನ್ನು ಕೊಡುತ್ತವೆ. ಕ್ಷಣಿಕ ಮಾತ್ರ ಆಯ್ತಷ್ಟೇ. ಶಾಶ್ವತವಾದ ಸುಖವನ್ನು ಅನುಭವಿಸಬೇಕಾದರೆ ಅಂತರಂಗದ ಎಡೆಗೆ ಸಾಗಬೇಕು. ಅಂತರಂಗದ ಪ್ರವೇಶ ಮಾಡಲಿಕ್ಕೆ ದ್ವಾರ ಯಾವುದು? ಅದು ಪ್ರೇಮ ತತ್ವ ಅಂತ ಹೇಳ್ತಾರೆ, ಪ್ರೀತಿ ತತ್ವ ಅಂತ ಹೇಳ್ತಾರೆ. ಅದರಿಂದ ನಾವು ಅಂತರಂಗದೆಡೆಗೆ ಪ್ರವೇಶ ಮಾಡಬಹುದು, ಅಲ್ಲಿ ಶಾಶ್ವತವಾಗಿರುವಂಥ ಸುಖವನ್ನು ಅನುಭವಿಸಬಹುದು. ಅದರಿಂದ ಕ್ಷಣಿಕ ಸುಖ ನಮಗೆ ಬೇಡ, ಶಾಶ್ವತವಾದ ಸುಖ ಬೇಕು ಅಂತಾದರೆ ಆಧ್ಯಾತ್ಮದ ಎಡೆಗೆ ಸಾಗಬೇಕು. ಈ ಸುಖ ದುಃಖ ಅಂದರೆ ನಾಣ್ಯದ ಮುಖಗಳು ಒಮ್ಮೆ ನಮಗೆ ಕಾಣುವುದಿಲ್ಲ ನೋಡಿ. ಒಂದು ಮುಖ ನೋಡ್ರೆ ಅವತ್ತು ಸುಖ ಕಾಣ್ತದೆ, ಇನ್ನೊಂದು ಕಾಣುವಾಗ ದುಃಖ ಕಾಣ್ತದೆ. ಒಮ್ಮೆಗೆ 2 ಪ್ರದರ್ಶನ ಆಗೋದಿಲ್ಲ, ಒಮ್ಮೆ ಸುಖ ಮತ್ತೊಂದು ದುಃಖ.
ಈ ಸುಖ ದುಃಖಗಳನ್ನುವಂಥದ್ದು ಸಾಮಾನ್ಯವಾಗಿ ಅನುಭವಕ್ಕೆ ಬರುವಂಥ ವಿಚಾರಗಳಾಗಿರ್ತವೆ. ಅದಕ್ಕೆ ಹೇಳ್ತಾರೆ ಸುಖಕ್ಕೆ 2 ಮುಖಗಳಾದರೆ ಈ ದುಃಖಕ್ಕೆ 4 ಮುಖಗಳು ಅಂತಾರೆ. ಅದೇನದು 4 ಮುಖಗಳು? ಸಹಜವಾಗಿರುವಂಥದ್ದು ಒಂದು. ಸಹಜ ಅಂದರೆ ಈಗ ಸ್ವಲ್ಪ ಬಿಸಿಲು ಹೆಚ್ಚಾಗಬಹುದು, ಅಥವಾ ಮಳೆ ಏನಾದರೂ ಬರಲಿಕ್ಕೂ ಸಾಧ್ಯತೆಗಳು ಉಂಟು, ಇನ್ನೇನೋ ಆಗಬಹುದು. ಸಹಜವಾಗಿ ಪ್ರಾಪ್ತಿ ಆಗುವಂಥದ್ದು, ಅದರಿಂದ ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಈಗಾಗಲೇ ದೊಡ್ಡ ಒಂದು ಕಷ್ಟ ಅಂತ ನಾವು ನೋಡ್ತಿರ್ತೇವೆ. ಎಲ್ಲ ನಾವು ಗ್ಯಾಸನ್ನೇ ಅವಲಂಬಿಸಿ ಎಲ್ಲ ಸೋತು ಹೋಗಿದ್ದೇವೆ. ಗ್ಯಾಸ್ ಇಜ್ಜು ಮಾರ್ರೆ ಅಂತ, ಗ್ಯಾಸ್ ಇಲ್ಲ ಅಂತ. ಗ್ಯಾಸ್ ಇಲ್ಲದಿದ್ದರೂ ನಾವು ಅಡಿಗೆಯನ್ನು ಊಟವನ್ನು ಮಾಡಿಕೊಂಡಿಲ್ವಾ? ಆರೋಗ್ಯಕರವಾಗಿರುವಂಥ ಆಹಾರವನ್ನು ಪಡ್ಕೊಳ್ತಿದ್ದೆವು, ನಾವು ಮಾಡ್ತಾ ಇದ್ದೆವು. ಯಾವುದರಿಂದ? ಕಟ್ಟಿಗೆಯಿಂದ. ಹೆಂಗಸರನ್ನು ಮಾತಾಡಿಸಿ ನೋಡಿ ನೀವು. ಮೊದಲೆಲ್ಲ ಕೆಳಗೆ ಕೂತು ಅಡುಗೆ ಮಾಡ್ತಿದ್ರು. ಆರೋಗ್ಯ ಹೇಗಿತ್ತು ಅಂತ ಕೇಳಿ. ಕಾಲು ನೋವಿತ್ತ, ಸೊಂಟ ನೋವಿತ್ತ, ಬೆನ್ನು ನೋವಿತ್ತ, ಯಾವುದಾದ್ರು ನೋವಿತ್ತ, ಅಥವಾ ಏನಾದರೂ ಕಾಯಿಲೆಗಳೇನಾದರೂ ಇತ್ತ? ಎಲ್ಲವೂ ಯಾವುದಿರಲಿಲ್ಲ. ಯಾಕೆ ಇರಲಿಲ್ಲ ಅಂತಂದರೆ ಅದರಲ್ಲಿ ಒಂದು ವ್ಯಾಯಾಮದ ಪಾಠ ಇತ್ತು. ಕೂತು ಈಗೆಲ್ಲ ಸ್ವಲ್ಪ ಎಲ್ಲದಕ್ಕೂ ನಾವು ಇಂಗ್ಲೀಷನ್ನೇ ಅವಲಂಬಿಸಿದ್ದೇವೆ. ಎಲ್ಲದಕ್ಕೂ ಇಂಗ್ಲೀಷ್ ಬೇಕು ನಮಗೆ. ಆದರೆ ಮೂಲವನ್ನು ನಾವು ಮರೆತಿದ್ದೇವೆ. ಈಗ ಏನಾಗಿದೆ, ಗ್ಯಾಸ್ ಇಲ್ಲ ಅಂತ ಹೇಳುವ ಒಂದು ವಿಚಾರದಿಂದಲಾಗಿ ಮತ್ತೊಮ್ಮೆ ಮೂಲದೆಡೆಗೆ ಹೋಗುವ ಅಂದಾಜು ಮಾಡ್ತಾ ಇದ್ದೇವೆ. ಸ್ವಲ್ಪ ನೋಡಿ, ಕಟ್ಟಿಗೆಗೆ ತುಂಬ ಬೇಡಿಕೆ ಇದೆ ಈಗ. ಇದು ಒಂದು ರೀತಿಯಲ್ಲಿ ವೈಪರೀತ್ಯ ಆಗ್ತದೆ. ರಾಷ್ಟ್ರಗಳೊಳಗೆ ಜಗಳಾಗುವಂಥದ್ದು, ಸಂಘರ್ಷ ಆಗುವಂಥದ್ದು ಬೇರೆ ಬೇರೆ ನೋಡ್ತಿರ್ತೇವೆ ನಾವು. ಅದು ಏನೇ ಆಗಲಿ, ಇದು ವಿಶ್ವದ ಮೇಲೆ ಪ್ರಭಾವ ಆಗ್ತದೆ. ಈಗ ನಮಗೊಂದು ಪ್ರಭಾವ ಆಗಿದೆ, ಗ್ಯಾಸ್ ಇಲ್ಲ ಅಂತ ಅನ್ನುವಂಥ. ಇನ್ನು ಬೇರೆ ಬೇರೆ ವಿಷಯಕ್ಕೆ ಇನ್ನೆಷ್ಟು ಬೆಲೆ ಏರಿಕೆ ಆಗಲಿಕ್ಕೂ ಸಾಧ್ಯತೆಗಳು ಉಂಟು. ಈಗಾಗಲೇ ಆಗಿದೆ ಅಂತ ಹೇಳುವ. ಯಾವುದಾದರೂ ಕೂಡ ಈ ಸುಖದ ಒಂದು ಮುಖ ಸಹಜ ಆದರೆ ಇನ್ನೊಂದು ಮುಖವು ದೋಷಜ ಅಂತ ಹೇಳ್ತಾರೆ. ಅದು ತ್ರಿದೋಷಗಳು ಅಂತ ಹೇಳ್ತಾರೆ. ವಾತ ಪಿತ್ತ ಕಫದಿಂದ ಪ್ರಾಪ್ತಿಯಾಗುವಂಥ ಕಷ್ಟಗಳು, ದುಃಖಗಳು ಅಂತ ಹೇಳುವುದು. ಆದರೆ ಇನ್ನೂ ಸ್ವಲ್ಪ ಆಚೆ ಹೋದಾಗ ಇನ್ನೇನು ಕಾಣ್ತದೆ? ದೋಷಜ ಅಂತ ಆಯಿತು. ಆಗಂತುಕ ಅಂತ ಒಂದಿದೆ. ಸುನಾಮಿ ಬರುವಂಥದ್ದು, ಸಮುದ್ರದಲ್ಲಿ ಏಳಿ ಬರುವುದಿಲ್ಲ, ಮೆಸೇಜ್ ಕೊಡೋದಿಲ್ಲ, ಮತ್ತೆ ಬರ್ತದೆ ನೋಡಿ. ಆದ್ದರಿಂದಲಾಗಿ ಎಲ್ಲದಕ್ಕೂ ದುಃಖದಲ್ಲಿ 3ನೇ ಮುಖವನ್ನು ನಾವು ನೋಡಲಿಕ್ಕೆ ಆಗ್ತದೆ. ಆಗಂತುಕ ಅಂತ ಇನ್ನೂ ಒಂದು ಇದೆ ಅಂತ ಹೇಳ್ತಾರೆ. ಆ ದುಃಖದ ಮುಖ ಯಾವುದು ಅಂತಂದರೆ ಅಂತರ್ಜನ್ಯ ಅಂತ ಹೇಳ್ತಾರೆ. ಕಾಮ ಕ್ರೋಧ ಲೋಭಗಳಿಂದಲಾಗಿ ಪ್ರಾಪ್ತಿ ಆಗುವಂಥ ದುಃಖಗಳು. ಮುಖ್ಯವಾಗಿ ನಾವು ನೋಡಬೇಕಾಗಿರುವಂಥದ್ದು ಅಂತರ್ಜನ್ಯವಾಗಿ ಬರುವಂಥ ಕಷ್ಟಗಳಿಗೆ, ದುಃಖಗಳಿಗೆ ಏನು ಒಂದಷ್ಟು ಪರಿಹಾರಗಳನ್ನು ಹುಡುಕಬೇಕಲ್ವಾ? ಅದನ್ನು ಹೇಳ್ತಾರೆ. ಸಮತೋಲನಕ್ಕೆ ಇರುವಂಥ ದಾರಿ ಅಂತಂದರೆ ಅದು ಆಧ್ಯಾತ್ಮ, ಅದು ಆಧ್ಯಾತ್ಮಿಕತೆ. ಭಾರತದ ಅಂತಃಸತ್ವವನ್ನು ಮತ್ತೆ ಮತ್ತೆ ಹೇಳ್ತಾರೆ, ಅದು ಆಧ್ಯಾತ್ಮಿಕತೆ. ಎಲ್ಲ ಕಡೆ ನೋಡ್ತೇವೆ ನಾವು. ನಮ್ಮ ಭಾರತ ದೇಶದಲ್ಲಿ ಆಗುವಷ್ಟು ಉತ್ಸವಗಳು ಬೇರೆ ಎಲ್ಲಾದರೂ ಆಗಲಿಕ್ಕೆ ಸಾಧ್ಯತೆ ಉಂಟಾ? ಒಮ್ಮೆ ನೋಡಿ ನೀವು. ಅನ್ಯ ದೇಶದಲ್ಲಿ ಇಂಥ ಉತ್ಸವಗಳು ಇರ್ತದಾ? ಸಾಧ್ಯವೇ ಇಲ್ಲ. ಈ ಉತ್ಸವಗಳನ್ನು ನೋಡಬೇಕಾದ್ರೆ ಭಾರತಕ್ಕೆ ಬರಬೇಕು. ಆ ಉತ್ಸವಗಳು ಏನು ಅಂತಂದರೆ ಬರೀ ಬಾಹ್ಯದ ಒಂದು ಆಡಂಬರಕ್ಕೆ ಇರುವಂಥ ಉತ್ಸವಗಳಲ್ಲ, ಅಂತರಂಗವನ್ನು ಅರಳಿಸುವಂಥ ಉತ್ಸವಗಳು ನಡೀತದೆ. ಅದು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ನಮ್ಮ ಭಾರತೀಯ ಪರಂಪರೆಯ ಈ ಸಂಸ್ಕೃತಿಯನ್ನು ಒಮ್ಮೆ ನಾವು ಅವಲೋಕಿಸಿ ನೋಡಿದರೆ ಎಷ್ಟು ಚೆನ್ನಾಗಿದೆ ಅಂತ ಬಂದವರು ಅದನ್ನು ಅಪ್ಪಿಕೊಳ್ತಾರೆ. ಆದ್ದರಿಂದ ಭಾರತ ದೇಶದ ಮೌಲ್ಯವನ್ನು ವೃದ್ಧಿಸುವಂಥದ್ದು ನಮ್ಮ ಸಂಸ್ಕೃತಿ ಅಂತ. ಒಂದಷ್ಟು ಅದಕ್ಕೆ ಶಕ್ತಿ ಇದೆ. ರಾಮಾಯಣ ಅನ್ನುವಾಗ ಅದು ನಡಿಲಿಕ್ಕಿರುವಂಥದ್ದು. ರಾಮ ನಡೆದ ಅಂತ ಒಂದು ವಿಚಾರ ಇದೆ, ಕೃಷ್ಣ ನುಡಿದ ಅಂತ. ರಾಮಾಯಣವು ಒಂದಷ್ಟು ಬದುಕಿಗೆ ಬೆಳಕು ಚೆಲ್ಲುವ ಕಾರ್ಯವನ್ನು ಮಾಡ್ತದೆ. ರಾಮನ ಆದರ್ಶವನ್ನು ನಾವು ಮೈಗೂಡಿಸಿಕೊಳ್ಬೇಕು ಅಂತ ಹೇಳ್ತದೆ. ಇನ್ನು ನುಡಿದರೆ ಕೃಷ್ಣ ನುಡಿದ ಅಂತ ಹೇಳಿ. ಎಲ್ಲಿ ನುಡಿದ? ಯುದ್ಧ ರಂಗದಲ್ಲಿ ನುಡಿದ. ಲಡೈದ ಕಾಲೊಟ್ಟು ಕೃಷ್ಣೇ ನುಡಿಯೇ. ಹೇಗೆ ನುಡಿದಿದ್ದಾನೆ? ಭಗವದ್ಗೀತೆಯ ಮೂಲಕ ನುಡಿದಿದ್ದಾನೆ. ಆ ಭಗವದ್ಗೀತೆಯ 18 ಅಧ್ಯಾಯಗಳು ಬದುಕನ್ನು ಒಂದಷ್ಟು ಹೇಗೆ ಸಾಗಬೇಕು ಅನ್ನೋದಕ್ಕೆ ಸೂಚಿಸಿಕೊಡ್ತದೆ. ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತ ಅಂದರೆ ಜ್ಞಾನವೇ ಆಗಿರ್ತದೆ, ಅರಿವಿನ ಕೊರತೆಯೇ ಆಗಿರ್ತದೆ ಅಂತ ಹೇಳ್ತಾನೆ.
ಎಲ್ಲದಕ್ಕೂ ಈ ಅಜ್ಞಾನ ಅನ್ನುವಂಥದ್ದು ತುಂಬಿಕೊಂಡಿರುವಾಗ ಪರಿಹಾರ ಇದಕ್ಕೆ ಯಾವುದು ಅಂತಂದರೆ ಜ್ಞಾನ ಅನ್ನೋದನ್ನು ಹೇಳ್ತಾರೆ. ಭಗವದ್ಗೀತೆಯ 18 ಅಧ್ಯಾಯಗಳು ಕೂಡ ನಮ್ಮ ಬದುಕಿನ ಒಂದು ಪುಟಗಳಿದ್ದಂತೆ, ಪಠ್ಯದ ಪುಟಗಳಿದ್ದಂತೆ ಅದು ಎದ್ದು ಕಾಣ್ತದೆ ಅಂತ. ಈ ರಾಮಾಯಣ ಮಹಾಭಾರತ ಇದೆಲ್ಲ ಒಮ್ಮೆ ನಾವು ನೋಡಿದರೆ ಅದು ಸಾರ್ವಕಾಲಿಕವಾಗಿರುವಂಥ ಸಾಹಿತ್ಯವನ್ನು ಹರಡುತ್ತದೆ. ಸಾರ್ವಕಾಲಿಕ ಸಾಹಿತ್ಯ ಅಂತ ಯಾವ ಕಾಲಕ್ಕೂ ಅದು ಆಗ್ತದೆ. ರಾಮಾಯಣ ಅದು ಯಾವ ಕಾಲಕ್ಕೂ ಆಗ್ತದೆ, ಮಹಾಭಾರತವು ಯಾವ ಕಾಲಕ್ಕೂ ಆಗ್ತದೆ. ಆದ್ದರಿಂದ ಅಂತಹ ಸಾಹಿತ್ಯವನ್ನು ನಾವು ಓದಬೇಕು, ಅಧ್ಯಯನ ಮಾಡಬೇಕು, ಒಂದಷ್ಟು ನಮ್ಮ ಬದುಕಿಗೆ ಅದು ಸಿಗ್ತದೆ ಅಂತ ನಾವು ಒಂದು ಪ್ರಯತ್ನ ಮಾಡಬೇಕು. ಈ ಒಂದು ದಿವಸದಲ್ಲಿ ಈ ರಾಮತಾರಕ ಅಥವಾ ಶ್ರೀಮದ್ ರಾಮಾಯಣ ಯಜ್ಞ ಅನ್ನುವಂಥದ್ದು ನಡೀತದೆ. ಈ ಯಜ್ಞದ ಮಹತ್ವ ಏನು, ಇದಕ್ಕೆ ಸರಿಯಾದೊಂದು ಉಲ್ಲೇಖವನ್ನು ಭಗವದ್ಗೀತೆ ಕೊಡ್ತದೆ. ಭಗವಂತನ ಅನುಸಂಧಾನಕ್ಕಿರುವಂಥ ಒಂದು ವಿಚಾರ, ರಾಮ ಅನ್ನುವಂಥದ್ದು ಜನಿಸಿದ್ದೇ ಯಜ್ಞದ ಮೂಲಕ, ಪಾಯಸದ ಮೂಲಕವಾಗಿ. ರಾಮಾಯಣದ ಕತೆ ಹಾಗೆ ಬರ್ತದೆ. ಆ ರಾಮಾಯಣ ಅನ್ನುವಾಗ ಆ ಕಾಲದಲ್ಲಿ ಯಜ್ಞ ಅನ್ನುವಂಥದ್ದು ವಿಶೇಷವಾಗಿತ್ತು ಅಂತ. ಯಜ್ಞದಲ್ಲಿ, ತಪಸ್ಸಿನಲ್ಲಿ, ದಾನದಲ್ಲಿ 3 ರೀತಿಗಳಿದ್ದಾವೆ ಅಂತ ಹೇಳ್ತಾರೆ. ಯಜ್ಞ, ದಾನ, ತಪಸ್ಸು ಅನ್ನುವಂಥದ್ದು ತಾಮಸವಾಗಿರಬಹುದು, ರಾಜಸವಾಗಿರಬಹುದು, ಸಾತ್ವಿಕವಾಗಿ ಇರಬಹುದು. ರಾಜಸ ಯಜ್ಞಕ್ಕೆ ಒಂದು ಉದಾಹರಣೆ ಕೊಡಬೇಕಾದ್ರೆ ಇಂದ್ರಜಿತು ಈಗಿದ್ದ. ತಾಮಸವಾಗಿರುವಂಥ, ಮಾಂತ್ರಿಕವಾಗಿರುವಂಥ ತಂತ್ರಗಾರಿಕೆಯಿಂದ ಸೋಲಿಸುವ ಒಂದು ಕೆಲಸವನ್ನು ಮಾಡುವುದಾಗಿದೆ. ಲಕ್ಷ್ಮಣನ ಒಂದಷ್ಟು ಶ್ಲೇಷ್ಮ ನಾಡಿಯನ್ನು ಮುರಿದು ಮೂರ್ಛೆ ಹೋಗುವಂತೆ ಮಾಡಿದ ಅಂತ. ಏನೇ ಆಗಲಿ, ರಾಮಾಯಣ ಅಂದರೆ ಅಲ್ಲಿ ಹನುಮಂತ ಇದ್ದಾನಂತಂದರೆ ಕಬ್ಬಿಗೆ ರಸ ಇದ್ದಂತೆ ರಾಮಾಯಣ ಅಂತ. ಇಲ್ಲದ್ರೆ ರಸಹೀನ ಆಗ್ತದಂತೆ. ಹನುಮಂತ ಇಲ್ಲದಿದ್ದರೆ ರಾಮಾಯಣ ಸ್ವಲ್ಪ ರಸಹೀನ ಆಗಬಹುದು ಅಂತ. ಕಬ್ಬಲ್ಲಿ ರಸ ಇದ್ದ ಹಾಗೆ ಅಂತ ಅರ್ಥಪೂರ್ಣವಾಗಿ ಅದು ವಿಚಾರವನ್ನು ನಾವು ನೋಡಬಹುದಾಗಿದೆ. ಆದರೆ ಯಜ್ಞದಾನ ತಪಸ್ಸುಗಳಲ್ಲಿ ಎಲ್ಲದರಲ್ಲೂ ಕೂಡ, ದಾನದಲ್ಲೂ ಕೂಡ ರಾಜಸ ದಾನ ಅಂತ ಉಂಟು. ರಾಜಸ ದಾನ ಅದು ದಾನ ಆಗುವುದಿಲ್ಲ ಒಂದು ಲೆಕ್ಕದಲ್ಲಿ, ತೋರಿಕೆಗಾಯ್ತಷ್ಟೇ. ಆದರೆ ತಾಮಸ ದಾನವೂ ಸಲ್ಲದು. ಏನೋ ಸ್ವಲ್ಪ ಹೀಯಾಳಿಸಿ ಬೈದು ಬಲಪೊಲೆ ಕೊಂಡಲೆ ಅಂತ ಹೇಳಿಕೊಂಡು ಕೊಡುವುದು, ಇದು ನಿಜವಾದ ದಾನ ಆಗುವುದಿಲ್ಲ. ಈ ಕೈಯಲ್ಲಿ ಕೊಟ್ಟದ್ದು ಈ ಕೈಗೆ ಗೊತ್ತಾಗಬಾರದು ಅಂತ ಹೇಳ್ತಾರೆ. ಆ ರೀತಿಯ ದಾನಗಳಿಗೆ ಶ್ರೇಷ್ಠವಾದ ಮೌಲ್ಯಗಳು ಕೂಡ ಇದ್ದಾವೆ ಅಂತ ಹೇಳ್ತಾರೆ. ದಾನವು ಅದು ಸಾತ್ವಿಕವಾಗಿರಬೇಕು ಅಂತ ಹೇಳ್ತಾರೆ. ಸಾತ್ವಿಕ ದಾನಕ್ಕೆ ಅಧಿಕವಾದ ಫಲಪ್ರಾಪ್ತಿ ಆಗ್ತದೆ. ಭಗವಂತನ ಅನುಸಂಧಾನಕ್ಕಿರುವಂಥ ಮಾರ್ಗಗಳು ಅಂತಂದರೆ ಯಜ್ಞದ ಮೂಲಕ ಅನುಸಂಧಾನ, ತಪಸ್ಸಿನ ಮೂಲಕ ಅನುಸಂಧಾನ, ದಾನದ ಮೂಲಕ ಅನುಸಂಧಾನ ಅಂತ ಹೇಳ್ತಾರೆ. ನಮ್ಮ ದಾನಿಗಳೆಲ್ಲ ಇಲ್ಲಿದ್ದಾರೆ. ಯಾವುದು ಕೊಟ್ಟರು ಯಾವುದನ್ನು ಹೇಳುವಾಗ ಇಲ್ಲ, ಆ ರೀತಿಯಲ್ಲಿ ಅವರು ನಡೆಸಿಕೊಂಡು ಬರ್ತಾರೆ. ಇವರೊಬ್ಬರು ಪೂರ್ಣವಾದ ದಾನಿಗಳು. ಇಲ್ಲಿ ಎಲ್ಲ ಕಾರ್ಯದಲ್ಲೂ ಅವರು ಪೂರ್ಣವಾಗಿ ತೊಡಗಿಕೊಂಡವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲವನ್ನು ನೋಡಿದರೆ ಅವರ ಹೆಸರು ಕಾಣ್ತದೆ ನಮಗೆ. ಅಲ್ಲಿ ಬರೆದಿಟ್ಟದಲ್ಲ, ಬರೆದಿಲಿಕ್ಕೆ ಅವರು ಬಿಡುವುದಿಲ್ಲ. ಹಾಗೆಂತ ಆ ಭಾಗದಲ್ಲಿ ನೋಡಿ, ಸಣ್ಣದಾಗಿ ಇರುವವರು ಈಗ ವೈದ್ಯಕೀಯ ವೃತ್ತಿ ಮಾಡ್ತಾ ಇದ್ದಾರೆ. ಅವರು ಮಾಡುವಂಥ ಕಾರ್ಯ ಅದು ನಮ್ಮ ಪಿತೃಗಳು ಹೇಳಿಕೊಟ್ಟದ್ದು. ದಾನ ಧರ್ಮ ಹೀಗೆ ಮಾಡಬೇಕು ಅಂತ ಅವರ ತಾಯಿಯನ್ನು ಇಲ್ಲಿ ಗಮನಿಸ್ಬೋದು. ಅವರು ಅದಕ್ಕೆ ಪೂರಕವಾಗಿ ಪೋಷಕರಾಗಿ ಹೀಗೆ ಮಾಡುವಂಥ ಮಗನಿಗೆ ಒಂದಷ್ಟು ಹೇಳ್ತಾರೆ. ಬಹುಶಃ ಕಲ್ಪನಕನನ್ನು ನಾನು ಹೇಳುವಂಥದ್ದು. ಬಹುಶಃ ಇವರು ವೈದ್ಯರಾಗಿದ್ದುಕೊಂಡು ಅವರು ಸ್ವಲ್ಪ ಏನಾದರೂ ಈಗ ಇರ್ತದಲ್ವ, ಈ ನೇಷನ್ಗೆ ಸರಿಯಾಗಿ ಪ್ಯಾಷನ್ ಅಂತ ಇರ್ತದೆ. ಈ ಪ್ಯಾಷನ್ ಎಲ್ಲ ಒಂದಷ್ಟು ಹೇಗಿರ್ತದೆ ನೋಡಿ, ನೇಷನ್ಗೆ ಸರಿಯಾಗಿರಬೇಕಲ್ವಾ. ಇಲ್ಲಿಗೆ ಬಂದವರನ್ನೆಲ್ಲ ನೀವು ನೇಷನಲ್ಲೇ ಇದ್ದೀರಿ, ಸ್ವದೇಶದಲ್ಲೇ ಇದ್ದೀರಿ, ಸ್ವದೇಶದ ಉಡುಪುಗಳನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಆಗ್ತದಲ್ವಾ. ಎಲ್ಲರಲ್ಲೂ ಅದನ್ನು ನೋಡ್ಬೋದು ಒಂದಷ್ಟು, ಹೌದಲ್ವಂತ ನೋಡಿ ನೀವು. ಆದರೆ ಅದು ನೇಷನ್ನಿಗೆ ಸರಿಯಾಗಿರುವಂಥ ಫ್ಯಾಷನ್ ಇರಬೇಕು, ತಪ್ಪು ಏನೂ ಅಲ್ಲ. ಆದರೆ ಒಂದಷ್ಟು ಲೊಕೇಶನ್ ಎಲ್ಲಿದ್ದೇವೆ ಅಂತ ನೋಡಬೇಕಲ್ವ, ಅಲ್ಲಿ ನಾವು ಅದರಂತೆ ನಡ್ಕೊಳ್ಬೇಕಲ್ವ. ಆಗ ಮಾತ್ರ ಅದಕ್ಕೆ ಮೌಲ್ಯ ಬರುವಂಥದ್ದು. ಇವತ್ತು ನಾವೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಬೇರೆ ಬೇರೆ ಇವತ್ತು ಏನಂದರೆ ನಾಮ ಸಂಕೀರ್ತನೆಯ ಒಂದು ಯಜ್ಞವೇ ಆಗಿದೆ ಅಂತ ಹೇಳಿಕೆ ಸಂತಸ ಆಗ್ತದೆ. ಒಂದು ಯಜ್ಞವಾಗಿದೆ. 144 ಗಂಟೆಗಳ ಕಾಲ ನಾಮ ಸಂಕೀರ್ತನೆ ಮಾಡಿರುವಂತಹ ಎಲ್ಲ ಭಜನಾ ಮಂಡಳಿಗಳಿಗೆ ಒಂದಷ್ಟು ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ.
ನಿರಂತರವಾಗಿ ರಾತ್ರಿ ಹಗಲದನ್ನು ಮಾಡಬೇಕಾದ್ರೆ ಅದರ ಹಿಂದೆ ಕಾರ್ಯಕರ್ತರು ಬೇಕು. ಸೇವಾ ಕಾರ್ಯ ಮಾಡುವವರು ಇಲ್ಲದಿದ್ದರೆ ಇದೆಲ್ಲ ನಡೀಲಿಕ್ಕೆ ಸಾಧ್ಯತೆ ಇಲ್ಲ. ಇವತ್ತು ಉತ್ತಮವಾದ ಒಂದು ಸಂಭ್ರಮ ಇಲ್ಲಿ ನಡೆದಿದೆ. ನಿಜಾರ್ಥದ ಸೇವಾ ಯಜ್ಞ ನಡೆದಿದೆ ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸೇವೆ ಅನ್ನುವಂತಹ ಯಜ್ಞವೇ ಸಂಪನ್ನ ಆಗಿದೆ ಅಂತ ಹೇಳ್ಬೋದು. ಈ ಸೇವೆಗೆ ಇನ್ನೊಂದು ಹೆಸರು ಯಾವುದು ಗೊತ್ತಾ ನಿಮಗೆ? ನಮಗೆಲ್ಲ ಈ ಸೇವೆಯ ಪಾಠವನ್ನು ಕಲಿಸಿಕೊಡೋದು ಯಾರು? ಹನುಮಂತನೇ ಕಲಿಸಿಕೊಡೋದು. ಹನುಮಂತ ನಿಜವಾದ ಸೇವಕ ಅಂತ ಹೇಳ್ತಾರೆ. ರಾಮ ಸೇವಕ ಅಂತಂದರೆ ಅವನಲ್ಲಿ ನಾವು ಕಲಿಬೋದು ಅಂತ. ರಾಮ ಅಂದರೆ ರಾಷ್ಟ್ರ ಅಂತ ಅರ್ಥ. ರಾಮನ ಸೇವೆಯ ಹನುಮಂತನ ಈ ಕಾರ್ಯದಲ್ಲಿ ನಮಗೊಂದು ರಾಷ್ಟ್ರೀಯ ಪ್ರಜ್ಞೆ ಮೂಡ್ತದೆ. ನೋಡಿ ನೀವು ಬೇಕಾದರೆ ಒಂದು ರಾಷ್ಟ್ರೀಯ ಪ್ರಜ್ಞೆ ಮೂಡ್ತದೆ. ಯಾಕೆ ಮೂಡ್ತದೆ ಅಂತಂದರೆ ರಾಮ ಅನ್ನುವ ಸೇವೆಯಲ್ಲಿ ರಾಷ್ಟ್ರ ಅನ್ನೋದು ಅಡಗಿಕೊಂಡಿದೆ. ಆದ್ದರಿಂದ ಅದು ರಾಮ ಸೇವೆ ಅಂದರೆ ರಾಷ್ಟ್ರ ಸೇವೆ ಆಗ್ತದೆ ಅಂತ. ಇವತ್ತೊಂದು ಉತ್ತಮವಾದ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ತ್ಯಾಗ ಅಂದರೆ, ತ್ಯಾಗಕ್ಕೆ ಒಂದು ಉದಾಹರಣೆ ಕೊಡಬೇಕಾದ್ರೆ ತ್ಯಾಗ ಅನ್ನುವಂಥ ಒಂದು ಉದಾಹರಣೆ ಇದ್ದರೆ ಅದು ರಾಮನನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ. ರಾಮನನ್ನು ನೋಡಲಿಕ್ಕೆ ಆಗ್ತದೆ. ರಾಮನಲ್ಲಿ ಆ ತ್ಯಾಗ ಮನೋಭಾವನೆ ಇದ್ದುದರಿಂದ ಕಾಡಾಡಿ ಆಗಿ ನಡೆದಾಡಿದ. ಒಂದಷ್ಟು ವನಗಮನ ಅಂತ ನಾವು ನೋಡ್ತೇವೆ. ಈ ದೇವರೆಲ್ಲ ಅಂದರೆ ಈ ಅವತಾರ ಮಾಡುವಂಥದ್ದು ಯಾಕೆ ಅಂತಂದರೆ ಈ ಅಧರ್ಮವನ್ನು ಮೆಟ್ಟಿ ನಿಲ್ಲಲಿಕ್ಕೆ ಅವತಾರವನ್ನು ಮಾಡ್ತಾರೆ. ಅದು ರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಇನ್ನು ಹಲವಾರು ಅವತಾರಗಳನ್ನು ನಾವು ನೋಡ್ತೇವೆ. ಎಲ್ಲ ಅವತಾರದ ಹಿಂದೆ ಅಧರ್ಮವನ್ನು ಮೆಟ್ಟಿ ನಿಲ್ಲುವಂಥ ಒಂದು ಅವತಾರ ಆಗಿದೆ. ಅದರಿಂದ ಈ 4 ವಿಚಾರಗಳನ್ನು ನಾವು ನಿಮ್ಮ ಮುಂದಿಡಲಿಕ್ಕೆ ಆಗ್ತದೆ. ಸತ್ಯಯುಗದಲ್ಲಿ ಆಗಿತ್ತು, ಅಲ್ಲಿಯೂ 2 ಅಸುರರು ಸುರಾಸುರರೊಳಗೆ ಜಗಳಗಳಾಗ್ತಿದ್ದು. ಮತ್ತು ತ್ರೇತಾಯುಗದಲ್ಲಿ ಒಂದೇ ಲೋಕದಲ್ಲಿ ಇರುವರು ರಾಮ ಮತ್ತು ರಾವಣ. ಮತ್ತು ಸ್ವಲ್ಪ ಈ ದ್ವಾಪರ ಯುಗದಲ್ಲಿ ಏನೆಲ್ಲ ಆಗಿದೆ ಅಂತ ನಿಮಗೆ ಗೊತ್ತಿದೆ. ಕಂಸನ ವಿಚಾರ ಗೊತ್ತಿದೆ, ಕೃಷ್ಣನ ವಿಚಾರ ಗೊತ್ತಿದೆ. ಒಂದೇ ಲೋಕದಲ್ಲಿ ಈರುವರು ರಾಮ ರಾವಣರು ಅಂತಾಯಿತು. ಮತ್ತು ಒಂದೇ ಮನೆಯೊಳಗೆ ಈರುವರು ಅಂತಾಯಿತು. ದಾಯಾದಿಗಳ ಕಲಹ ಅಂತ ನೋಡ್ತೀರಿ ನೀವು. ಕೌರವರು ಪಾಂಡವರು ಅಂತ ಒಂದೇ ಮನೆಯೊಳಗೆ. ಆದರೆ ಇನ್ನೂ ಸ್ವಲ್ಪ ಈಚೆ ಬಂದರೆ ದ್ವಾಪರ ಕಳೆದಿದೆ. ಕಲಿಯುಗದಲ್ಲಿ ಹೇಗಿದೆ ಅಂತ ನೋಡಿ ನೀವು. ಹೇಗಿದೆ? ಪತ್ರಿಕೆಯಲ್ಲಿ ಬರ್ತದೆ, ಮಾಧ್ಯಮಗಳಲ್ಲಿ ಕಾಣ್ತೇವೆ ನಾವು. ತಂದೆಯನ್ನೇ ಮುಗಿಸಿದ, ತಂದೆ ಮಗನನ್ನು ಮುಗಿಸಿದ, ಗಂಡ ಹೆಂಡತಿಯನ್ನು ಮುಗಿಸಿದಳು. ದುರದೃಷ್ಟ. ಇದೆಲ್ಲ ಬರ್ತಾ ಇದೆಯಲ್ವ ನೋಡಿ, ಎಷ್ಟೆಲ್ಲ ಏನೆಲ್ಲ ಬರ್ತಾ ಇದೆ ನೋಡಿ ನೀವು. ಸಮಾಜ ಈ ಕಲಿಯುಗದಲ್ಲಿ ನಡೆಯುವಂಥದ್ದು ಅದನ್ನು ಭವಿಷ್ಯ ಪುರಾಣ ಚೆನ್ನಾಗಿ ಉಲ್ಲೇಖ ಮಾಡ್ತದೆ. ಅದರ ವಿಷಯಗಳನ್ನು ಹೇಳ್ತದೆ. ಹೇಗಿರ್ಬೋದು ಕಲಿಗಾಲ ಅಂತ. ಕಲಿಗಾಲ ಅನ್ನುವಂಥದ್ದು ನೋಡಬಾರದನ್ನು ನೋಡುವುದು, ಮುಟ್ಟಬಾರದನ್ನು ಮುಟ್ಟುವುದು, ಕೇಳಬಾರದನ್ನು ಕೇಳುವುದು, ಆಡಬಾರದನ್ನು ಆಡುವುದು ಅಂತ ಹೇಳ್ತದೆ. ಇದು ಕಲಿಗಾಲದಲ್ಲಿರುವಂಥ ವಿಚಾರಗಳು. ಏನೇ ಇರಲಿ, ನಾನೊಂದು ವಿಚಾರವನ್ನು ನೋಡಿದೆ. ನಾವು ಪಕ್ಕದಲ್ಲಿ ಕೇರಳದವರು ಒಬ್ಬರು ಇದ್ದಾರೆ. ಈ ರೈಲು ಅನ್ನುವಾಗ ಕೇರಳಕ್ಕೊಂದು ನೇರ ಸಂಬಂಧ ಇರ್ತದೆ ನೋಡಿ, ರೈಲು ಅನ್ನುವಾಗ. ಆದರೆ ನಿನ್ನೊಂದು ಪ್ರಕರಣ ನಡೆದಿತ್ತು. ರೈಲು ಪ್ರಯಾಣ ಮಾಡುವಂಥ ಸಮಯದಲ್ಲಿ ಆ ಪ್ರಯಾಣಿಕರಾಗಿ ಒಂದು ಈರುವರು ಯೋಧರು ಹೋಗಬೇಕಾಯ್ತು, ಸೈನಿಕರು ಹೋಗಬೇಕಾಯ್ತು. ಅವರಿಗೇನು ಟಿಕೆಟ್ ಸಿಕ್ಕಲಿಲ್ಲ. ಹೋಗ್ತಿರುವಾಗ ಕೊನೆಗೆ ಅವರಿಗೆ ಮಲಗುವುದಕ್ಕೂ ಜಾಗ ಇಲ್ಲದೆ ಒಂದಷ್ಟು ಶೌಚಾಲಯದ ಪಕ್ಕದಲ್ಲಿ ರೈಲಲ್ಲಿ ಮಲಗಬೇಕಾದಂಥ ಅವಕಾಶ ಬಂತವರಿಗೆ. ಅವಕಾಶ ಅಂತ ಹೇಳೋದಿಲ್ಲ ನಾನು, ಅದನ್ನು ಸಂದರ್ಭ ಬಂತವರಿಗೆ. ಅದು ಮಲ್ಕೊಂಡಿದ್ದಾರೆ ಪಾಪ. ನಾಳೆ ಚುನಾವಣೆಯ ಡ್ಯೂಟಿ ಉಂಟು, ಅವರಿಗೆ ಕರ್ತವ್ಯ ಉಂಟು, ಅಲ್ಲಿಗೆ ಹಾಜರಾಗಬೇಕು, ಹೋಗಲೇಬೇಕು. ಇದರಲ್ಲಿ ಪ್ರಯಾಣಕ್ಕೆ ಏನು ಅವಕಾಶ ಇಲ್ಲ. ಇದನ್ನು ಗಮನಿಸಿದಂಥ ಟಿ ಬಂದು ನೋಡ್ತಾನೆ. ಯಾರು ನೀವು ಅಂತ ಕೇಳ್ತಾನೆ. ಟಿಗೊಂದು ಜವಾಬ್ದಾರಿ ಉಂಟಲ್ಲ, ಕರೆದು ಏನಾದರೂ ಕೇಳ್ಬೋದು. ನೀವು ಯಾಕೆ ಅಲ್ಲಿ ಯಾಕೆ ಇಲ್ಲಿ ಯಾಕೆ ಅಂತ ಕೇಳ್ಬೋದಲ್ಲ. ಕೇಳುವಾಗ ನೀವು ಯಾರು ಅಂತ ಕೇಳ್ತಾನೆ. ಅವರು ಅವರ ದಾಖಲಾತಿಯನ್ನು ಕೊಡ್ತಾರೆ. ನಾವು ಹೀಗೆ ಕರ್ತವ್ಯದ ನೆಲೆಯಲ್ಲಿ ನಾವು ಹೋಗಲಿಕ್ಕೆ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಇಲ್ಲದ ಕಾರಣ ಇಲ್ಲಿ ಮಲ್ಕೊಂಡು ಹೋಗ್ತಾ ಇದ್ದೇವೆ ಅಂತ. ಆಗಲೇ ಖಾಲಿ ಇರುವಂಥ ಎಲ್ಲಿ ಸೀಟ್ ಖಾಲಿದೆ ಅಂತ ನೋಡಿ ಇವರಿಗೆ ವ್ಯವಸ್ಥೆ ಮಾಡಿ ಕೊಟ್ಟರು. ಇದು ಯಾಕೆ ಅಂತಂದರೆ ಅದು ಪತ್ರಿಕೆಯಲ್ಲಿ ತುಂಬ ಪ್ರಚಾರಕ್ಕೆ ಬಂದಿದೆ. ಮಾನವೀಯತೆಯನ್ನು ಮೆರೆದಂಥ ಟಿಗೆ ಒಂದು ಚಪ್ಪಳೆ ಹಾಕಬೇಕಲ್ವಾ.
ಸೈನಿಕರು ಅಂದರೆ ನಮ್ಮ ದೇಶವನ್ನು ಕಾಯುವವರು, ಅವರಿಗೆ ನಾವು ಮೊದಲ ಅವಕಾಶವನ್ನು ಮಾಡಬೇಕು ಅಂತ ಟಿ ಕರ್ಕೊಂಡೋಗಿ ಅವ್ರಿಗೆ ಬೇಕಾದಂಥ ವ್ಯವಸ್ಥೆ ಮಾಡಿಬಿಟ್ರಂತೆ, ಯಾವುದನ್ನು ನೋಡಲೇ ಇಲ್ಲ. ಇದು ನಿಜವಾದ ಮಾನವೀಯತೆ ಅಂತ ನಾವು ನೋಡಬೇಕು. ಇಂಥ ತುಂಬ ನಾವು ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ. ಎಲ್ಲ ಮಾನವೀಯ ಮೌಲ್ಯಗಳು ಕ್ಷೀಣ ಆಗುವಂಥ ಸಮಯವನ್ನು ನೋಡ್ತಾ ಇರ್ತೇವೆ. ಯಾವುದೇ ಆಗಿರಲಿ, ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಜೀವೋಭಾವದಲ್ಲಿ ನೋಡಿದರೆ ಹನುಮಂತ ಹೇಳ್ತಾನೆ, ಜೀವೋಭಾವದಲ್ಲಿ ರಾಮ ನೀನು ಬೇರೆ ನಾನು ಬೇರೆ, ದೇವಭಾವದಲ್ಲಿ ನೀನು ನಾನು ಒಂದೇ ಅಂತಾನೆ ರಾಮ ಹನುಮಂತ. ಆದ್ದರಿಂದ ನಾವೆಲ್ಲ ಜೀವಾತ್ಮರು ಬಂದಿದ್ದೇವೆ. ಸಮುದ್ರದ ಅಲೆಯಂತೆ ಅಲೆಗಳು ಮೇಲೆ ಬಂದು ಮತ್ತೆ ಸೇರುವಂಥದ್ದು ಸಮುದ್ರವನ್ನೇ ಆಗಿರುತ್ತದೆ. ಅದರಂತೆ ನಾವು ಕೂಡ ಈ ಭವಸಾಗರಕ್ಕೆ ಬಂದಿದ್ದೇವೆ. ಬಂದ ಮೇಲೆ ನಾವು ಕೂಡ ಭಗವಂತನನ್ನೇ ಸೇರಬೇಕಾಗಿದೆ. ಅದಕ್ಕೆ ಪೂರಕವಾಗಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಹಾಗೆ ಸಮುದ್ರದಲ್ಲಿ ಸುಖ ದುಃಖದ ಅಲೆಗಳು ಬರುವಂತೆ ನಮ್ಮ ಅಂತರಂಗದ ಕಡಲಲ್ಲೂ ಕೂಡ ಸಮುದ್ರದಲ್ಲೂ ಕೂಡ ಇಂಥ ಅಲೆಗಳು ಬರ್ತಾ ಇರ್ತವೆ. ಅದನ್ನು ದಾಟಿ ಹೋಗಬೇಕಾದ್ರೆ ಭಗವಂತನೆಡೆಗೆ ಸಾಗಬೇಕಾದಂಥ ವಿಚಾರವಿದೆ. ಅದಕ್ಕಾಗಿ ಸಂಸ್ಕಾರ ಅನ್ನುವಂಥದ್ದನ್ನು ಹೇಳಿಕೊಟ್ರು, ಒಂದು ಪಠ್ಯವನ್ನೇ ಮಾಡಿದರು. ಸಂಸ್ಕಾರ ಅನ್ನುವಂಥದ್ದು ಬೇಕು ಅಂತ, ಮಾನವನು ಬದುಕಿದರೆ ಹೀಗೆ ಬದುಕಬೇಕು ಅಂತ ವಿಚಾರವನ್ನು ಮುಂದಿಟ್ಟಿದ್ದಾರೆ. ಯಾವುದಿರಲಿ, ಪೂರ್ಣಾವತಿಗೆ ನಾವೆಲ್ಲಿಗೆ ತಯಾರಾಗಬೇಕು. ನಮ್ಮ ಬಂಧು ಮಿತ್ರರನ್ನು ಸೇರಿಸಿಕೊಂಡು ಇವತ್ತು ನಿಜವಾದ ಅತಿಥಿ ಯಾರು ಅಂತಂದರೆ ನಮಗೆ ಅಲ್ಲ, ನೀವೆಲ್ಲ ಅತಿಥಿಗಳೇ. ಆದರೆ ವಿಶೇಷವಾದ ಅತಿಥಿಯನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಅವರ ಹೆಸರಲ್ಲೂ ಕೂಡ ಶಂಕರ ಅಂತ ಇದೆ. ಬಿರಾರ್ನಲ್ಲಿ ಇರುವವರು ಒಂದು ಜವಾಬ್ದಾರಿಯನ್ನು ಅವರ ಕೈಗೆ ಕೊಟ್ಟರೆ, ಒಂದು ನಾಯಕತ್ವಕ್ಕೆ ಇನ್ನೊಂದು ಹೆಸರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಮ್ಮನ್ನು ಮನೆಗೆಲ್ಲ ಕರೆಸಿದ್ದಾರೆ, ಕಾರ್ಯಕ್ರಮವನ್ನೆಲ್ಲ ಮಾಡಿಸಿದ್ದಾರೆ, ಅವರೂ ಸಂಭ್ರಮಿಸಿದ್ದಾರೆ, ನಮ್ಮನ್ನು ಸಂತಸಪಡಿಸಿದ್ದಾರೆ. ಒಂದಷ್ಟು ಸ್ವಾಮಿಲೆ ದಾನೆ ಆವಡು ಅಂತ ಕೇಳ್ತಾರೆ, ಅವರ ಭಾಷೆಯಲ್ಲಿ ಹೇಳಿದ್ರೆ ದಾನೆ ಆವಡು ಸ್ವಾಮಿಲೆ ಯಾನೊಳ್ಳೆ ಇರಿನ ಒಟ್ಟಿಗೆ ಅಂತ ಜೊತೆ ಸೇರಿಕೊಂಡು ಕಾರ್ಯದಲ್ಲಿ ಮುನ್ನುಗ್ಗುವವರು ಅವರು. ಎಲ್ಲದಕ್ಕೂ ಅವರ ಹತ್ರ ಒಂದು ಸಿದ್ಧತೆ ಇದೆ. ಯಾವುದೇ ಒಂದು ವ್ಯತ್ಯಾಸ ಎಲ್ಲ ಆದರೂ ಕೂಡ ಒಂದು ನ್ಯಾಯ ಪಂಚಾಯತಿಗೆ ಏನಿದ್ದರೂ ಅವರಲ್ಲಿ ಹೇಳಿದರೆ ಸಾಕು, ಅವ್ರಿಗೆ ಬಲ ಇಂಚೆ ಅಂತ ಕರೆದು ಅದನ್ನು ಮುಗಿಸುವ ಒಂದು ಪ್ರಯತ್ನ ಮಾಡಿ ಒಂದು ಸಂಧಾನ ಮಾಡಿಬಿಡ್ತಾರೆ. ಈಗೆಲ್ಲ ಸಂಧಾನಕ್ಕೆ ಒಪ್ಪುವವರಿಲ್ಲ ನೋಡಿ, ದೇಶ ವಿದೇಶದಲ್ಲಿ ಗೊಂದಲ ಆಗ್ತಾ ಇದೆ ಅಲ್ವಾ. ಸಂಧಾನಕ್ಕೆ ಯಾರು ತಯಾರಾಗ್ತಾರೆ? ಸಂಧಾನ ಏಕೆ ಮಾಡಬೇಕು? ಸಂಧಾನ ಸೋಲಲ್ಲ, ಸಂಧಾನ ಅನ್ನೋದು ಸೋಲಲ್ಲ, ಅದೊಂದು ರೀತಿಯ ವಿಶಾಲತೆ ಅಂತ ನಾವು ತಿಳ್ಕೊಳ್ಬೇಕು. ಈ ಒಂದು ಸಮಯದಲ್ಲಿ ಅಣ್ಣ ಸೇರಿಕೊಂಡಿದ್ದಾರೆ, ಅವರಿಗೂ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಇನ್ನೋರ್ವರು ನಮ್ಮವರು ಅವರು ಹೇಳ್ತಾರೆ, ഞാൻ ഷർട്ടിട്ടില്ലല്ലോ ഇപ്പം എങ്ങനെ വരുന്നത് ഇപ്പോൾ വേദിക്ക് വിളിച്ചുവല്ലേ എന്ന്. ಆದರೆ ಇಲ್ಲಿಗೆ ಕರೆದ್ರಲ್ಲ, ಹೇಗೆ ನಾನು ಶರ್ಟೇ ಹಾಕೊಂಡು ಬರಲಿಲ್ಲ, ನಾನು ಇಲ್ಲಿ ಪೂಜೆಗೆ ಅಂತ ಬಂದೋದು ಅಂತ ಅವರನ್ನೇ ಕೂರಿಸಿದ್ದೇವೆ. ನಿಜವಾಗಿ ಅತಿಥಿಗಳು ಹೀಗೆ ಬರಬೇಕು ಅಂತ ನಾನು ಹೇಳಿದೆವು. ನಿಜಾರ್ಥದಲ್ಲಿ ಇವರೆಲ್ಲ ಅತಿಥಿಗಳು ಅಂತ. ನಾವು ಇದೇ ಕಾಗದ ಪತ್ರದಲ್ಲಿ ಅಚ್ಚು ಹಾಕಿಸಿ ಇವರನ್ನೆಲ್ಲ ಕೂರಿಸಲಿಲ್ಲ, ಅತಿಥಿಗಳಂತ ನಾವು ಕೂರಿಸಿದ್ದೇವೆ. ಈ ಜಗತ್ತಿನಲ್ಲಿ ನಾವೆಲ್ಲ ಅತಿಥಿಗಳೇ ಆಗಿ ಬಂದಿರುವಂಥದ್ದು. ಅಲ್ಲಿದೆ ನಮ್ಮನೆ, ಇಲ್ಲಿ ಏಕೆ ಸುಮ್ಮನೆ ಅಂತ ಇಲ್ಲಿ ಬಂದು ಹೋಗಲಿಕ್ಕೆ ಮಾತ್ರ, ಯಾರು ಇಲ್ಲಿ ಪರ್ಮನೆಂಟ್ ಇಲ್ಲ. ನಾವು ನೋಡ್ತಿದ್ದೇವೆ ಎದುರಿಗೆ ಒಂದು ಜಾಗ ಯಾರಿಗೆ ಇತ್ತು, ಈಗ ಯಾರಿಗೂ ಆಗಿದೆ, ಮುಂದೆ ಯಾರಿಗೂ ಆಗಬಹುದು. ಇದೆಲ್ಲ ಬದಲಾವಣೆಗಳು, ಈ ಎರಡು ರೀತಿಯಲ್ಲಿ ಬದಲಾವಣೆಗಳು ಆಗ್ತದೆ. ನೋಡಿ ನೀವು ಬೇಕಾದರೆ, ಹೌದಲ್ಲವಂತ ನೋಡಿ ನೀವು. ಆದರೆ ಬದುಕಿನ ಎರಡು ಅತಿಥಿಗಳನ್ನು ಯಾವತ್ತೂ ನೀವು ಗೌರವಿಸದೆ ಬಿಡಬೇಡಿ. ಆದರೆ ಬದುಕಿನಲ್ಲಿ ಬರುವಂಥ ಈರುವ ಅತಿಥಿಗಳು ಯಾರು ಅಂತ ಹೇಳಿಬಿಟ್ಟು ನಾನು ವಿರಮಿಸ್ತೇನೆ. ಯಾರು ಬದುಕಿನಲ್ಲಿ ಬರುವಂಥ ನಿಜವಾದ ಅತಿಥಿಗಳು ಯಾರು? ಯಾರು ಯಾರು ಅತಿಥಿ ದೇವೋಭವ ಅಂತ ಒಂದು ಮಾತಿದೆ, ಅದು ಒಪ್ತೇನೆ ನಾನು. ಆದರೆ ನಿಜವಾದ ನಮ್ಮ ಅತಿಥಿ ಯಾರು ಅಂತಂದರೆ ಯೌವನ ಅನ್ನುವಂಥದ್ದು. ಯೌವನ ಅನ್ನುವಂಥದ್ದು ಬರುವಾಗ ಹೇಳುವುದಿಲ್ಲ, ಯೌವನದಿಗೆ ಬಣ್ಣಗ ಬಣ್ಪುಂಡ ಪೋಣಗಲ ಬಣ್ಪುಜಿ ಅಂದತ್ತ. ಬಣ್ಣ ಮಾತ್ರ ಆಕಾಶನೇ ತೋಜಿ, ನಂಗೆ ತೀರ್ಥ ತೋಜಿನೇಜಿ ಭೂಮಿಯೇ ತೋಜಿ ಮಾತ ಮಿತ್ತಿಗೆ ಏತೆತ್ತರುಂಡು. ಆದರೆ ಯೌವನದಲ್ಲಿ ಅದು ಒಂದು ನಮ್ಮ ಅತಿಥಿಯನ್ನು ಸರಿಯಾದ ರೀತಿಯಲ್ಲಿ ನಾವು ಗೌರವಿಸಬೇಕು, ಅದನ್ನು ಬಳಸಿಕೊಳ್ಳಬೇಕು. ಆದ್ದರಿಂದ ಯೌವನ ಅನ್ನುವಂಥದ್ದು ಒಂದು ಅತಿಥಿ. ಇನ್ನೊಂದು ಅತಿಥಿ ಯಾರು 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 ಸಂಪತ್ತು. ಸಂಪತ್ತು, ನಾವು ಗಳಿಸುವಂಥ ಸಂಪತ್ತು ಬರುವಾಗ ಹೇಳುವುದಿಲ್ಲ, ಹೋಗುವಾಗ ಕೂಡ ಹೇಳುವುದಿಲ್ಲ, ಹೌದಲ್ಲ ನೋಡಿ. ಅದರಿಂದ ಎರಡೂ ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಗೌರವಿಸಬೇಕು. ಬೆನ್ನೆರೆನೆ ಮಾನವೋಡು ಯೌವನ ಬೊಕ ಸಂಪತ್ತಿನ ಆ ಇರುವೆರಿ
ಬಿನ್ನೇರನೆ ಮಾನವನ ಕೆಲಸ ಮಾನ್ಪಾಡು ಮಾನಾಯ್ಜಿನ ಮಾನಪೋಪುಣುಂಟು. ಈ ಒಂದು ಒಳ್ಳೆಯ ಸಮಯದಲ್ಲಿ ನಾವಿದ್ದೇವೆ, ಎಲ್ಲ ನಮ್ಮವರು ಅಂತ ನಾವು ಅಲ್ಲಿಂದ ಹೇಳಬೇಕು. ಬ್ಯಾಂಕಿನ ಜವಾಬ್ದಾರಿ ತಗೊಂಡು ಈ ಸಲಕ್ಕೇನು 7.5 ಕೋಟಿ ಅತೆ ಏತೆ 7.5 ಕೋಟಿ ಬರೆದಿದ್ದೀರ ನೀವು ಪತ್ರಿಕೆಯಲ್ಲೆಲ್ಲ, ಪತ್ರಿಕೆಯವರು ಇದ್ದಾರೆ ಬರೆದಿರ್ಬೋದು ಬಹುಶಃ. ಒಂದಷ್ಟು ಲಾಭವನ್ನು ಪಡ್ಕೊಂಡಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ನಮಗೆ ಸಂತಸ ಆಗ್ತಾ ಇದೆ. ಎಲ್ಲ ಇದು ಗ್ರಾಹಕರಿಗೆ ಬಿಟ್ಟದ್ದು, ಗ್ರಾಹಕರು ಪ್ರೋತ್ಸಾಹ ಮಾಡದಿದ್ದರೆ ಇದೇನು ನಡೀಲಿಕ್ಕೆ ಸಾಧ್ಯತೆ ಇಲ್ಲ. ಈ ಸಹಕಾರಿಯ ಜೀವಾಳ ಗ್ರಾಹಕರೇ ಆಗಿರ್ತಾರೆ, ಅವರು ಇಲ್ಲದ ನಡೀಲಿಕ್ಕೆ ಸಾಧ್ಯತೆ ಇಲ್ಲ. ಅದರಲ್ಲೆಲ್ಲ ನಿರ್ದೇಶಕ ಮಂಡಳಿ ಒಂದಷ್ಟು ಸೇವೆ ಮಾಡ್ತಾ ಇದೆ. ಈ ಸಹಕಾರಿ ತತ್ವವನ್ನು ಎಲ್ಲ ಕಡೆ ನೋಡ್ಬೋದು. ಈ ರಾಮಾಯಣದಲ್ಲೂ ಆ ತತ್ವ ಬರ್ತದೆ, ಮಹಾಭಾರತದಲ್ಲೂ ಆ ತತ್ವ ಬರ್ತದೆ. ಮುಂದಿನ ಸಮಯದಲ್ಲಿ ಮಾತಾಡುವ ಅಂತ ಹೇಳುತ್ತಾ ಮಧ್ಯದಲ್ಲಿ ಇಬ್ಬರಿದ್ದಾರೆ, ಅವರ ಹೆಸರು ಕೂಡ ಹನುಮಂತಪ್ಪ ಅಂತ ಇಟ್ಟುಕೊಂಡಿದ್ದಾರೆ, ದೇವರ ಹೆಸರೇ ನಿಮಗೆ ಇಟ್ಟಿದ್ದಾರೆ. ಆ ಸೇವೆಯಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ಇನ್ನೂ ನಮ್ಮಲ್ಲಿ ವಜ್ರಮಾತ ಮಹಿಳಾ ವಿಕಾಸ ಕೇಂದ್ರ ಅಂತ ಉಂಟು, ಅದು ದಾವಣಗೆರೆಯಲ್ಲಿ, ಅಲ್ಲಿ ಅವರೆಲ್ಲ ಇದ್ದಾರೆ. ನಾವೆಲ್ಲನೂ ಇಲ್ಲಿ ಕೂರಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಸೇವಾ ಬಳಗ ಅಂತ ಹಲವಾರು ವರ್ಷ ಆಯ್ತು ಅಲ್ಲಿ. ಈಗಾಗಲೇ ಒಂದು ಸರಕಾರ ಕೊಡಮಾಡಿರುವಂಥ ಭೂಮಿಯಲ್ಲಿ ಕಟ್ಟಡದ ನಿರ್ಮಾಣದ ಕಾಮಗಾರಿ ನಡೀತಾ ಇದೆ. ಒಂದಷ್ಟು 40-30 ಒಂದು ಸೈಟನ್ನು ಸರಕಾರ ಕೊಟ್ಟಿದೆ. ಅದರಲ್ಲಿ ಈಗಾಗಲೇ ಕಟ್ಟಡದ ಕಾಮಗಾರಿ ನಡೀತಾ ಇದೆ. ಬಹುಶಃ ಅದರ ಜವಾಬ್ದಾರಿಯನ್ನು ಹನುಮಂತಪ್ಪ ಮತ್ತು ಅವರ ಒಟ್ಟಿಗಿರುವವರೆಲ್ಲ ಅದನ್ನು ಒಪ್ಪಿಕೊಂಡು ಮಾಡ್ತಾ ಇದ್ದಾರೆ. ಈಗ ಅವರಿಗೊಂದು ಅದು ನಿಜವಾದ ಒಂದು. ಇನ್ನೂ ಒಬ್ಬರು ಈಚೆ ಕಡೆ ಇದ್ದಾರೆ, ಹೂವಿನ ಹಡಗಲಿಗಿಂತ ಇನ್ನೊಂದು ಜಾಗ ಇದೆ, ಅಲ್ಲಿ ಒಂದಷ್ಟು ಸೇವಾ ಬಳಗವನ್ನು ಸ್ಥಾಪನೆ ಮಾಡಿಕೊಂಡು ತನ್ನ ಜವಾಬ್ದಾರಿಯನ್ನು ಮೆರೆದಂಥ, ಬಹುಶಃ ನಿಮಗೂ ಒಂದು ಅಭಿನಂದನೆ ಹೇಳಿಕೆ. ನೀಲಕಂಠಪ್ಪ ಅಂತ ಅವರ ಹೆಸರು, ಚೆನ್ನಾಗಿದೆ. ಅವರೆಲ್ಲ ಗ್ರೂಪ್ ಎಲ್ಲ ಬಂದಿದ್ದಾರೆ ಇಲ್ಲಿ, ಅವರು ಬಂದಿದ್ದಾರೆ, ಅವರು ಹನುಮಂತಪ್ಪ ಅವರು ಅಲ್ಲಿ ಕೂಡ ಅವರೊಂದು ಅಷ್ಟು ಭಜನೆಗಾಗಿ ನಿನ್ನೆಯಿಂದ ಬಂದಿದ್ದಾರೆ. ಒಂದಷ್ಟು ನಿದ್ರೆ ಇರಲಿಕ್ಕಿಲ್ಲ, ಅವರು ರಾತ್ರಿ ಎಲ್ಲ ಹಾಡಿದ್ದಾರೆ, ಭಜನೆ ಮಾಡ್ತಾ ಇದ್ರು, ನಾನು ಕೇಳ್ತಾ ಇದ್ದೆ. ಆದರೆ ಎಲ್ಲರೂ ಒಂದಷ್ಟು ಸಮಾನ ಮನಸ್ಸಿನಿಂದ ಈ ಕಾರ್ಯದಲ್ಲಿ ತೊಡಗಿಕೊಳ್ಳುವುದರಿಂದ ಎಲ್ಲ ಸಂಪನ್ನದಾಗಲಿಕ್ಕೆ ಸಾಧ್ಯತೆ ಆಗಿದೆ ಅಂತ ಹೇಳುತ್ತಾ, ಇಲ್ಲಿಯ ಸಹ ಸಂಸ್ಥೆಗಳೆಲ್ಲ ಇದ್ದಾವೆ. ಸೇವಾ ಬಳಗ ಇರ್ಬೋದು, ವಜ್ರಮಾತ ಮಹಿಳಾ ವಿಕಾಸ ಕೇಂದ್ರಗಳಿರ್ಬೋದು, ಇನ್ನಿತರ ಸಹಕಾರಿ ಕೇಂದ್ರ ಇರಬಹುದು, ಅದರ ಜೊತೆಗೆ ಗ್ರಾಮ ವಿಕಾಸ ಯೋಜನೆಗಳಿರ್ಬೋದು, ಶಿಕ್ಷಣ ಸಂಸ್ಥೆ ಇರ್ಬೋದು, ಎಲ್ಲ ಒಂದಷ್ಟು ಕಾರ್ಯವನ್ನು ಮಾಡಿಕೊಂಡು ಬರುವಲ್ಲಿ ಎಲ್ಲರೂ ಶ್ರಮಿಸಿದ್ದಾರೆ ಅಂತ ಹೇಳುತ್ತಾ, ಈ ಕಾರ್ಯಕ್ರಮದ ಸಂಪನ್ನತೆಗೆ ಸೇರಿ ಸಹಕರಿಸಿರುವಂಥ ಎಲ್ಲರಿಗೂ ಕೂಡ ಭಗವಂತ ಒಳಿತನ್ನು ಉಂಟು ಮಾಡಲಿ ಅಂತ ಹೇಳುತ್ತಾ, ಸಾಧ್ಯ ಆದರೆ ನಕಾರಾತ್ಮಕ ಆಲೋಚನೆಗಳು ನಮ್ಮಲ್ಲಿ ಬರಬಾರದು. ನಕಾರಾತ್ಮಕ ಮನಸ್ಸು ನಮ್ಮಲ್ಲಿ ಬೇಡ. ನಕಾರಾತ್ಮಕ ಮನಸ್ಸು ಬಂದರೆ ಸಕಾರಾತ್ಮಕ ಬದುಕು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಕಾರಾತ್ಮಕ ಮನಸ್ಸಿನಿಂದ ಸಕಾರಾತ್ಮಕ ಜೀವನ ನಡೆಸುವುದು ಅಸಾಧ್ಯ. ಆದ್ದರಿಂದ ಸಕಾರಾತ್ಮಕ ಮನಸ್ಸು ನಮ್ಮಲ್ಲಿ. ಒಂದು ವಿಷಯವನ್ನು ಬಿಟ್ಟಿದೆ, ನಮ್ಮಲ್ಲಿ ಶಿವಕುಮಾರಣ್ಣ ಇದ್ದಾರೆ, ಬಹುಶಃ ಪುಣೆಯಲ್ಲಿ ಒಂದಷ್ಟು ಆರಂಭದಿಂದಲೂ ನಮ್ಮ ಸೇವಾ ಬಳಗದಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿಕೊಂಡು ಬರುವಂಥ ಎಲ್ಲ ಕಾರ್ಯದಲ್ಲಿ ಅವರು ಭಾಗವಹಿಸ್ತಾರೆ. ಬಹುಶಃ ಇವತ್ತು ಅದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಮನೆಯಲ್ಲೇ ನಮಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ, ಯಾಕಂದರೆ ಅಲ್ಲಿ ಪುಣೆಯಲ್ಲಿ ಹೋಗುವಾಗ ನಮ್ಮಲ್ಲಿ ವ್ಯವಸ್ಥೆ ಮಾಡ್ತೇವೆ ಅಂತ. ಬಹುಶಃ ಅಂಥ ಒಂದು ಆತ್ಮೀಯರು ನಮ್ಮ ಜೊತೆ ಇದ್ದಾರೆ. ಅಲ್ಲಿ ಪುಣೆಯಲ್ಲಿ ಒಂದಷ್ಟು ಸೇವಾ ಬಳಗವು ಕೂಡ ವಜ್ರಮಾತ ಮಹಿಳಾ ವಿಕಾಸ ಕೇಂದ್ರವು ಕಾರ್ಯಗಳನ್ನು ಮಾಡುತ್ತಾ ಇದೆ. ಅವರೆಲ್ಲರಿಗೂ ಕೂಡ ಒಂದು ಚಪ್ಪಾಳೆ ನೀವೆಲ್ಲರೂ ಹಾಕಬೇಕು. ಇಲ್ಲಿ ಮಾತೆಯರು ತುಂಬ ಹೆಚ್ಚಾಗಿದ್ದೀರಿ ನೀವೆಲ್ಲ. ತಾಯಿ ಅಂದರೆ ಹನುಮಂತನಿಗೆ ಪ್ರೇರಣೆ ಕೊಟ್ಟವರು ಯಾರು ಅಂತ, ಗುರುಸ್ಥಾನದಲ್ಲಿದ್ದುಕೊಂಡು ಬೆಳೆಸಿದ್ದು ಯಾರು ಅಂತಂದರೆ ಅಂಜನಾದೇವಿ. ದತ್ತಾತ್ರೇಯರ ತಾಯಿ ಅನಸೂಯ ದೇವಿ ಅಂತಿದ್ದಾಳೆ. ಅಸೂಯ ರಹಿತಳಾಗಿರುವಂಥವಳು ಯಾರು ಅಂದರೆ ಅದು ತಾಯಿ ಅಂದರೆ ಅನಸೂಯ ದೇವಿ. ಬಹುಶಃ ತಾಯಿಯಂದಿರು ಇಲ್ಲಿ ಹೆಚ್ಚಾಗಿದ್ದೀರಿ. ಮಾತೃ ಅಂದರೆ ತಾಯಿ ಒಂದಷ್ಟು ಸಮಾಜವನ್ನು ಬೆಳೆಸುವಲ್ಲಿ ತಾಯಂದಿರ ಪಾತ್ರಗಳು ಅತಿಯಾಗಿದೆ. ಸಂಸ್ಕಾರ ಮನೆಯಿಂದಲೇ ಬರಬೇಕು, ಅದು ಆಗ ಸರಿಯಾದ ಸತ್ಪ್ರಜೆಗಳ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಜೊತೆಯಲ್ಲಿ ಯುವಕರು ಜಾಗೃತಿಗೊಳ್ಳಬೇಕು. ಯುವಕರಲ್ಲಿ ಇಂಥ ರಾಮನ ಆದರ್ಶ, ಹನುಮಂತನ ಒಂದಷ್ಟು ಕೀರ್ತಿಸುವ ಕಾರ್ಯವನ್ನು ನಾವು ಮಾಡಿಕೊಂಡಾಗ ಎಲ್ಲರಿಗೂ ಒಳಿತಾಗ್ತದೆ ಅಂತ ಹೇಳುತ್ತಾ, ನಮ್ಮ ಯುವ ಸೇವಾ ಬಳಗದಲ್ಲಿ ಒಂದಷ್ಟು ಸೇವೆಯನ್ನು ಮಾಡುವಂಥ ಡಾಕ್ಟರ್ ಅದೀಪ್ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ಅವರು ಒಂದಷ್ಟು ಸೇವಾ ಕಾರ್ಯ, ಒಂದಷ್ಟು ಎಜುಕೇಷನ್ಗೆ ಬೇಕಾಗಿರುವಂಥ ಒಂದು ಸಹಕಾರವನ್ನು ಮಾಡಿದ್ದಾರೆ. ಇಲ್ಲಿ ಬೆಳವಣಿಗೆ ಕಾರ್ಯದಲ್ಲಿ ನವೀಕರಣ ಮಾಡುವಾಗ ಅದರಲ್ಲೂ ಪೂರ್ಣವಾದ ಸಹಕಾರವನ್ನು ಕೊಟ್ಟಿದ್ದಾರೆ.
ನಾವೆಲ್ಲಾದರೂ ಹೇಳಿದರೆ ನಮಗೆ ಕೇಳ್ತೀರ ಅವು ದಾಯ ಇರಪ್ಪ ನೋಡೋದು ಜಂಗಲ್ ಮಂಟಪ ಸೇವೆ ಅಂತೇಳಿ ಉಂಡು ಅವರು ಹೇಳುವಂಥ ಜನ ಅವರು. ಅದರಿಂದ ಎಲ್ಲವನ್ನು ಹೇಳಿಕ್ಕೂ ನಮಗೂ ಆಗೋದಿಲ್ಲ. ಅದರಿಂದ ಸಹಕರಿಸುವಂಥ ಎಲ್ಲರಿಗೂ ಮತ್ತೊಮ್ಮೆ ಒಳಿತನ್ನು ಬಯಸುತ್ತಾ ಎಲ್ಲ ಪರಮಪೂಜ್ಯ ಗುರುದೇವರಿಗೆ ಎಲ್ಲ ಗುರು ಭಕ್ತರ ಪರವಾಗಿ ಅವರ ಆಶೀರ್ವಾದಕ್ಕೆ ಪ್ರಣಾಮಗಳನ್ನು ಸಲ್ಲಿಸ್ತಿದ್ದೇನೆ. ಹಾಗೆ ನಿರಂತರ 144 ಗಂಟೆಗಳ ಕಾಲ ಅಖಂಡ ಭಗವನ್ನಾಮ ಸಂಕೀರ್ತನೆಯಲ್ಲಿ ನಮ್ಮೊಟ್ಟಿಗೆ ಎಲ್ಲ ರೀತಿಯಲ್ಲಿ ಸಹಕರಿಸಿದಂಥ 5 ಭಜನಾ ಮಂಡಳಿಯವರನ್ನು ಪರಮಪೂಜ್ಯ ಸ್ವಾಮೀಜಿಯವರು ಪ್ರಸಾದ ನೀಡಿ ಅವರನ್ನು ಗೌರವಿಸ್ತಾರೆ. ದಯವಿಟ್ಟು ಮಂಡಳಿಯ ಅಧ್ಯಕ್ಷರು ಅಥವಾ ಪದಾಧಿಕಾರಿಗಳು ಬಂದು ಸ್ವಾಮೀಜಿಯವರಿಂದ ಪ್ರಸಾದ ಸ್ವೀಕರಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಿದ್ದೇನೆ. ಶ್ರೀ ರಾಘವೇಂದ್ರ ಭಜನಾ ಮಂಡಳಿ ಕನ್ಯಾನ, ಶ್ರೀ ರಾಘವೇಂದ್ರ ಭಜನಾ ಮಂಡಳಿ ಕನ್ಯಾನ, ಶ್ರೀ ರಾಜರಾಜೇಶ್ವರಿ ಭಜನಾ ಮಂಡಳಿ ಪೆರುವಾಯಿ, ರಾಜರಾಜೇಶ್ವರಿ ಭಜನಾ ಮಂಡಳಿ ಪೆರುವಾಯಿ, ಶ್ರೀ ರಾಮ ಭಜನಾ ಮಂಡಳಿ ಪಳ್ಳದ ಕೋಡಿ, ಹಗಲು ರಾತ್ರಿ ನಮ್ಮ ಅಖಂಡ ಭಜನಾ ಸಪ್ತಾಹದ ಮೈಕ್ ವ್ಯವಸ್ಥೆಯನ್ನು ನಿರ್ವಹಿಸಿದ ಪ್ರಣವ್ ಉಜಿರೆ, ಪ್ರಭಾ ಸೌಂಡ್ ಸಿಸ್ಟಮ್ ಉಜಿರೆ, ಇದರ ಮೈಕ್ನ ಆಪರೇಟರ್ ಯುವಕ ಶ್ರೀಯುತ ಪ್ರಣವ್ ಉಜಿರೆ ಅವರನ್ನು ಪರಮಪೂಜ್ಯ ಸ್ವಾಮೀಜಿಯವರು ಪ್ರಸಾದ ನೀಡಿ ಗೌರವಿಸುತ್ತಾರೆ. ನಮ್ಮ ಧರ್ಮಸಭೆಯಲ್ಲಿ ಒಡಿಯೂರು ವಿವಿಧೋದ್ದೇಶ ಸೌಹಾರ್ದ ಸಹಕಾರಿಯ ಸಂಘದ ಅಧ್ಯಕ್ಷರಿದ್ದಾರೆ. 2025-26 ಸಾಲಿನ ಈ ಒಂದು ಸಹಕಾರಿ ಸಂಘ, ನಾವು ಬ್ಯಾಂಕ್ ಅಂತ ಹೇಳ್ತೇವೆ, ಬ್ಯಾಂಕ್ ವ್ಯವಹಾರ ಮಾಡ್ತಾ ಇರೋದು, ಅದರಿಂದ ಬ್ಯಾಂಕೇ. ಈ ಬ್ಯಾಂಕಿನ ಸಾಧನೆ ಇವತ್ತು ಪತ್ರಿಕೆಗಳಲ್ಲಿ ಬಂದಿದೆ. 830 ಕೋಟಿ ರೂಪಾಯಿಯ ವ್ಯವಹಾರ ಮಾಡಿ ಈ 50 ಲಕ್ಷದ ಲಾಭವನ್ನು ಗಳಿಸಿದೆ ಈ ಸಹಕಾರಿ ಸಂಸ್ಥೆ. 458 ಕೋಟಿ ಠೇವಣಿಯನ್ನು ಹೊಂದಿದೆ, 372 ಕೋಟಿ ಸಾಲವನ್ನು ನೀಡಿದೆ. ಕಳೆದ 5 ವರ್ಷಗಳಿಂದ ಸಹಕಾರಿ ಕ್ಷೇತ್ರದ ಅತ್ಯುತ್ತಮ ಸಹಕಾರಿ ಎಂಬಂಥ ಪ್ರಶಸ್ತಿಯನ್ನು ಪಡೆದಿದೆ. ಈ ಎಲ್ಲದಕ್ಕೂ ಒಂದು ದೇವರು ಮತ್ತು ದೈವದ ಅನುಗ್ರಹ ಇದೆ. ಪರಮಪೂಜ್ಯ ಸ್ವಾಮೀಜಿಯವರು ಮತ್ತು ಸಾಧ್ವಿ ಶ್ರೀ ಮಾತಾನಂದಮಯಿ ಇವರ ಅನುಗ್ರಹವು ಈ ಒಂದು ಸೇವಾ ಸಹಕಾರಿಗಿದೆ. ಕಳೆದ ವರ್ಷ 21% ಡಿವಿಡೆಂಡನ್ನು ಈ ಸಹಕಾರಿ ಸಂಘ ನೀಡಿದೆ. ಬಹುಶಃ ಈ ವರ್ಷ 23% ಕೊಡ್ತಾರೆ ಅಂತ ಹೇಳುವಂಥದ್ದನ್ನು ನಮ್ಮ ಗ್ರಾಹಕರು ನಿರೀಕ್ಷಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಸುರೇಶ್ ರೈ ಅವರಿಗೆ ಎಲ್ಲ ಗುರುಬಂಧುಗಳ ಪರವಾಗಿ ಅತ್ಯಂತ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಜಯಂತಿ ಉತ್ಸವಕ್ಕೆ ಅನ್ನ ಸಂತರ್ಪಣೆಗಾಗಿ ಹಲವರು ನಮಗೆ ದಾನಿಗಳಾಗಿದ್ದಾರೆ. ಅವರನ್ನು ನಾನು ಈ ವೇದಿಕೆಗೆ ಕರೀತಿದ್ದೇನೆ. ಅವರು ದಯವಿಟ್ಟು ಬಂದು ಸ್ವಾಮೀಜಿಯವರಿಂದ ಪ್ರಸಾದ ಸ್ವೀಕರಿಸಬೇಕು. ಶ್ರೀಮತಿ ಸೀಮಾ ಸಂದೀಪ್ BK ಕತಾರ್, ಶ್ರೀ ವರುಣ್ ಅಶೋಕ್ ಕುಮಾರ್ ದುಬೈ. ವರುಣ್ ಅಶೋಕ್ ಕುಮಾರ್ ಅವರ ತಂದೆ ತಾಯಿಯವರು ಬಂದಿದ್ದರು, ಬಂದು ಸ್ವಾಮೀಜಿಯವರಿಂದ ಪ್ರಸಾದ ಸ್ವೀಕರಿಸಬೇಕು. ಶ್ರೀಯುತ ಅಶೋಕ್ ಕುಮಾರ್ ಬಿಜಯ್, ಶ್ರೀಮತಿ ಪ್ರಫುಲ್ ನಾರಾಯಣ್ ಎಮ್ಮೆಕೆರೆ, ಶ್ರೀಮತಿ ಪ್ರಫುಲ್ ನಾರಾಯಣ್ ಎಮ್ಮೆಕೆರೆ, ಶ್ರೀಮತಿ ರತ್ನಾವತಿ ಶೆಟ್ಟಿ ಕಾಟಗುಕ್ಕೆ, ಕುಮಾರಿ ರೇಷ್ಮಾ ಬಿ ಶೆಟ್ಟಿ ಬಾಂದ್ರಾ ಮುಂಬೈ, ಶ್ರೀಮತಿ ಶಕುಂತಳಾ ಜಯ ಶೆಟ್ಟಿ
ವಾಶಿ, ಮುಂಬೈ. ಇವರು ನಮ್ಮ ಭಜನಾ ಸಪ್ತಾಹದ 7 ದಿನವೂ ಭಜನೆಯಲ್ಲಿಯೂ ಪಾಲ್ಗೊಂಡಿದ್ದರು, ಅನ್ನ ಸಂತರ್ಪಣೆಯಲ್ಲಿಯೂ ಪಾಲ್ಗೊಂಡಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಪರಮಪೂಜ್ಯ ಸ್ವಾಮೀಜಿಯವರವರಿಗೆ ಪ್ರಸಾದವನ್ನು ನೀಡಬೇಕಂದೇಳಿ ವಿನಂತಿಸಿಕೊಳ್ತಿದ್ದೇನೆ. ಹಾಗೆ ಕುಮಾರಿ ವೈಷ್ಣವಿ ಸಚಿನ್ ಶೆಟ್ಟಿ, ಪೋವಾಯಿ, ಮುಂಬೈ. ಶ್ರೀಮತಿ ಕಾವ್ಯ ಪ್ರಸೀನ್ ಶೆಟ್ಟಿ, ಸಕಲೇಶ್ಪುರ. ಶ್ರೀಮತಿ ಚಂದ್ರಕಲಾ ಬಿ ಶೆಟ್ಟಿ, ಶ್ರೀಮತಿ ಚಂದ್ರಕಲಾ ಬಿ ಶೆಟ್ಟಿ, ಮುಂಬೈ. ಪ್ರಸೀನ್ ಶೆಟ್ಟರು ಬರಬೇಕು. ಶ್ರೀಯುತ ವಿಠಲ್ ಶೆಟ್ಟಿ, ಪುಣೆ. ಉಡುಪಿ, ಪುತ್ತೂರು. ನಮ್ಮ ಸಪ್ತಾಹದ ಉದ್ದಕ್ಕೂ ಅವರು ಅಲ್ಲಲ್ಲಿ ಭಜನೆಗಳನ್ನು ತಂಡದವರು ಬರದಿದ್ದರೆ ಅವರೇ ಭಜನೆ ಹಾಡ್ತಿದ್ರು. ಒಂದು ಭಜನೆಯ ಕಣಜ ಅವರು. ಶ್ರೀಯುತ ವಿಠಲ್ ಶೆಟ್ಟಿ, ಉಡುಪಿ, ಪುತ್ತೂರು. ಶ್ರೀಮತಿ ಕವಿತಾ ಮರಡುಸಿದ್ದಪ್ಪ, ದಾವಣಗೆರೆಯ ಮಹಿಳೆಯರು ಬಂದರು ಅಂತ ಹೇಳಿದರೆ ಇಲ್ಲಿ ಎಲ್ಲ ರಂಗೋಲಿಯ ಚಿತ್ತಾರ ಅರಳುತ್ತದೆ. ಶ್ರೀಮತಿ ಕವಿತಾ ಮರಡುಸಿದ್ದಪ್ಪ, ದಾವಣಗೆರೆ. ದಾವಣಗೆರೆಯ ವಜ್ರಮತ ಮಹಿಳಾ ವಿಕಾಸ ಕೇಂದ್ರದ ಅಧ್ಯಕ್ಷೆ ಶ್ರೀಮತಿ ಸುಮಕ್ಕ. ಇವರು ದಯವಿಟ್ಟು ಬಂದು ವೇದಿಕೆಯಲ್ಲಿ ಸ್ವಾಮೀಜಿಯವರಿಂದ ಪ್ರಸಾದವನ್ನು ಸ್ವೀಕರಿಸಬೇಕು. ಧರ್ಮಸಭೆಯ ಕೊನೆಯ ಹಂತದಲ್ಲಿದ್ದೇವೆ. ಎಲ್ಲ ಪತ್ರಿಕಾ ಮಾಧ್ಯಮದವರು ಬಂದು ಸ್ವಾಮೀಜಿಯವರಿಂದ ಪ್ರಸಾದ ಸ್ವೀಕರಿಸಬೇಕು. ಧರ್ಮಸಭೆಯಲ್ಲಿ ನಮಗೆಲ್ಲರಿಗೂ ಅನುಗ್ರಹ ಸಂದೇಶವನ್ನು ನೀಡಿದಂಥ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಚರಣ ಕಮಲಗಳಿಗೆ ಪ್ರಣಾಮನ ಸಲ್ಲಿಸುತ್ತಾ ಸೇರಿರುವಂಥ ಎಲ್ಲ ಗುರುಬಂಧುಗಳ ಪರವಾಗಿ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತಿರುವಂಥ ಸಾಧ್ವಿ ಶ್ರೀ ಮಾತಾನಂದಮಯ್ಯವರ ಚರಣ ಕಮಲಗಳಿಗೆ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸುಂದರ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ನಮ್ಮವರೇ ಆಗಿರುವಂಥ ಹಿರಿಯರು ಶ್ರೀಯುತ ವಾಮಯ್ಯ ಬಿ ಶೆಟ್ಟಿ ಅವರಿಗೂ, ಅದೇ ರೀತಿ ಪುಣೆಯ ಉದ್ಯಮಿಗಳು ಶ್ರೀ ಉಷಾಕುಮಾರ್ ಶೆಟ್ಟಿ ಅವರಿಗೂ, ಒಡಿಯು ಶ್ರೀ ವಿದ್ಯಾ ಸೌಹಾರ್ದ ಸಹಕಾರಿಯ ಸುರೇಶ್ ರೈ ಹಾಗೂ ದಾವಣಗೆರೆಯ ಹನುಮಂತಪ್ಪ, ಅದೇ ರೀತಿ ಹೂವಿನಡಗಲಿಯ ನೀಲಕಂಠಪ್ಪ ಹಾಗೂ ಮುಂಬಯಿಯ ಯುವ ಸೇವಾ ಬಳಗದ ಅಧ್ಯಕ್ಷ ಡಾಕ್ಟರ್ ಅದೀಪ್ ಶೆಟ್ಟಿ, ಶ್ರೀ ಸಂಸ್ಥಾನದ ಓರ್ವ ಭಕ್ತರು ಆಗಿರುವಂಥ
ಪೋಷಕರಾಗಿರುವಂಥ ಅಜಿತ್ ಕುಮಾರ್ ಪಂದಳಂ ಅವರಿಗೆ ಶ್ರೀ ಸಂಸ್ಥಾನದ ಪರವಾಗಿ ಅನಂತ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಇನ್ನೋರ್ವ ಅತಿಥಿಗಳಾಗಿ ಬಂದಿರುವಂಥ ಶ್ರೀಯುತ ವೀರಾರ್ ಶಂಕರ ಶೆಟ್ಟಿ ಅವರಿಗೂ ಸಹ ಶ್ರೀ ಸಂಸ್ಥಾನದ ಪರವಾಗಿ ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ವಿವರವನ್ನು ಪತ್ರಿಕೆಯಲ್ಲಿ ಪ್ರಕಟಿಸುವಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೂ ಹಾಗೂ ಮೀಡಿಯಾದ ಬಂಧುಗಳಿಗೂ ಸಹ ಶ್ರೀ ಸಂಸ್ಥಾನದ ಪರವಾಗಿ ಅನಂತ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ರಾಮನವಮಿಯಿಂದ ಮೊದಲುಗೊಂಡು ಹನುಮ ಜಯಂತಿಯ ತನಕ ನಡೆದಂಥ ಅಖಂಡ ಭಗವನ್ನ ಸಂಕೀರ್ತನೆಯು ಅತ್ಯಂತ ಯಶಸ್ವಿಯಾಗಿ ಜರುಗಲು ಹಲವಾರು ಭಜನಾ ಮಂಡಳಿಗಳು ಬಂದು ತಮ್ಮ ಭಜನಾ ಸೇವೆಯನ್ನು ನಡೆಸಿ ತೆರಳಿದ್ದಾರೆ. ಅವರಿಗೆ ಎಲ್ಲರಿಗೂ ಶ್ರೀ ಸಂಸ್ಥಾನದ ಪರವಾಗಿ ಅನಂತ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಅದು ಯಶಸ್ವಿಯಾಗಿ ಜರುಗಲು ಇಲ್ಲಿಯ ಸ್ಥಳೀಯ ಭಜನಾ ಮಂಡಳಿ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿದೆ. ಅವರಿಗೆ ಶ್ರೀ ಸಂಸ್ಥಾನದ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀ ಸಂಸ್ಥಾನದ ಸಹ ಸಂಸ್ಥೆಗಳು ಸಹ ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಗಳಾಗಿವೆ. ಅವರಿಗೂ ಸಹ ಶ್ರೀ ಸಂಸ್ಥಾನದ ಪರವಾಗಿ ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಭಜನಾ ಮಂಡಳಿಯ ಜೊತೆಗೆ ದೂರದ ಊರಿನಿಂದ ಬಂದಿರುವಂಥ ದಾವಣಗೆರೆ ಹಾಗೂ ಹೂವಿನಡಗಲಿ ಹಾಗೂ ನಿಂಬಳಗೆರೆಯ ಭಜನಾ ಮಂಡಳಿಯವರಿಗೂ ಸಹ ಪೂಜ್ಯ ಸ್ವಾಮಿಯವರ ಅನುಗ್ರಹ ದತ್ತಾಂಜನೇಯವರ ಕೃಪೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗೂ ಸಹ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನೆರೆದಿರುವಂಥ ಎಲ್ಲ ಬಂಧುಗಳಿಗೂ ಶ್ರೀ ಸಂಸ್ಥಾನದ ಪರವಾಗಿ ಅನಂತ ಕೃತಜ್ಞತೆಗಳು. ಹಾಗೆಯೇ ಅಖಂಡ ಭಗವನ ಸಂಕೀರ್ತನೆಯ ಯಶಸ್ವಿಗೆ ಇನ್ನೊಬ್ಬರು ಅತ್ಯಂತ ಸಹಕಾರವನ್ನು ನೀಡಿದ್ದಾರೆ. ಅದುವೇ ವೈದಿಕ ಮಿತ್ರರು, ಅವರಿಗೂ ಸಹ ಶ್ರೀ ಸಂಸ್ಥಾನದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಶುಚಿರುಚಿಯ ತಿಂಡಿ ತಿನಿಸುಗಳನ್ನು ಹಾಗೂ ಅನ್ನ ಪಡೆಗೆ ಸಹಕರಿಸಿದಂಥ ಪಾಕತಜ್ಞರಿಗೂ ಸಹ ಶ್ರೀ ಸಂಸ್ಥಾನದ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಸಮಾರಂಭಕ್ಕೆ ಪೋಷಕರಾಗಿ ಸಹಕರಿಸಿದಂಥ ಎಲ್ಲ ದಾನಿಗಳಿಗೂ ಶ್ರೀ ಸಂಸ್ಥಾನದ ಪರವಾಗಿ ಕೃತಜ್ಞತೆ ಸಮರ್ಪಿಸುತ್ತಾ ಸೇರಿದ ಎಲ್ಲ ಗುರುಬಂಧುಗಳಿಗೂ ಕೃತಜ್ಞತೆ ಸಲ್ಲಿಸುತ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮವು ನಿಮ್ಮ ಎಲ್ಲರಿಗೂ ಕಿವಿಗೆ ಮುಟ್ಟಬೇಕಾದರೆ ಅದಕ್ಕೆ ಸೌಂಡ್ ಸಿಸ್ಟಮ್ನ ಅಗತ್ಯವಿದೆ. ಇದನ್ನು ಸಹ ಸುಂದರವಾಗಿ ಅಳವಡಿಸಿದಂಥ ಪ್ರಭಾ ಸೌಂಡ್ಸ್ ಉಜಿರೆ ಅದರ ಆಪರೇಟರ್ಗಳಿಗೂ ಸಹ ಶ್ರೀ ಸಂಸ್ಥಾನದ ಪರವಾಗಿ ಅನಂತ ಕೃತಜ್ಞತೆಗಳು. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತಾ ಈ ಸಮಾರಂಭವನ್ನು ಶಾಂತಿ ಮಂತ್ರದೊಂದಿಗೆ ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.
पूर्वं प्राणशुद्धिरे धर्माधिकारः जाग्रत् स्वप्न सुषुप्त्या ब्रह्म श्यामञ्जमे लोहञ्जमे निष्ठम
समित कृताः राम्याश्चये तस्मात् यज्ञार्थबहुतः कृतः सामानि जज्ञिरे सम्पादंसि जज्ञिरे तस्मात् यजुस्तस्मादजायत तस्मादश्वा अजायन्त वेदे च भयादतः गावो हजज्ञिरे तस्मात्
ಗೋವಿಂದ ನಿ ಗೋವಿಂದ ನಿ ಗುರುದೇವಾರ್ದಾಯ ಪಾದಾರದಿಗೆ ಗೋವಿಂದ ನಿ ಗೋವಿಂದ ಗೋವಿಂದ ನಿ ಗೋವಿಂದ. रामचंद्र के दूता हनुमंता आंजनेया रामचंद्र के दूता हनुमंता
ನನಗೆ ಆಭರಣ ಬರೋಕ್ಕೆ ತುಂಬ ಇಷ್ಟ. ತವ್ರ ಮನೆಗೆ ಬಂದಿದ್ದಷ್ಟು ಸಂತೋಷ ಆಗುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಕಾರಣನೂ ಇದೆ. ಏನು ಗೊತ್ತಾ? ನಿಮಗಾಗಿ ನಮ್ಮ ಹತ್ರ ಯಾವಾಗ್ಲೂ ಒಂದು ಮಾಸ್ಟರ್ ಪೀಸ್ ಇರುತ್ತೆ ಅಂತಾನ. ಹಾಯ್ ಪ್ರತಾಪ್. ನಮಸ್ಕಾರ ಮೇಡಮ್, ನೀವಿಲ್ಲಿ ಬರೋದು ನಮ್ಗೆ ಬಹಳ ಸಂತೋಷ. ದಯವಿಟ್ಟು ಬನ್ನಿ, ಪ್ಲೀಸ್ ಕಮ್. ಈಗ ತಾನೇ ನಾನು ಹೇಳ್ತಾ ಇದ್ದೆ ಆಭರಣ ಬಗ್ಗೆ ನನಗೆ ಏನು ಇಷ್ಟ ಅಂತ. ಏನು ಇಷ್ಟ ಅಲ್ಲ, ಎಲ್ಲ ಇಷ್ಟ. ಅಲ್ಲ, ಇವಾಗೆಲ್ಲ ನೀವು ಈ ಥರ ಡೈಮಂಡ್ಸ್ ತೊಗೊಂಡ್ರೆ ಒಂದು ಸರ್ಟಿಫಿಕೇಟ್ ಅಂತ ಕೊಡ್ತೀರಲ್ಲ. ಆಗಿನ ಕಾಲದಲ್ಲಿ ಏನಿತ್ತು? ನಿಮ್ಮ ತಂದೆಯವ್ರ ಮಾತೊಂದೇ ಇತ್ತು. ಆ ಮಾತಿನ ಮೇಲೆ ನಾವು ನಿಂತ್ಕೋತೀವಿ. ಅವ್ರನ್ನ ನೋಡಿದ ತಕ್ಷಣ ಹೇಳ್ತಾರೆ, ಇದು ಒಳ್ಳೆಯದು, ಇದು ಒಳ್ಳೆಯದಿಲ್ಲ, ಇದು ಬೇಡ, ದೋಷ ಇದೆ, ಇದನ್ನು ತೊಗೊಂಡು ಹೋಗಿ ಅಂತ. ತೊಗೊಂಡು ಹೋಗಿದ್ದು ತಗೋತಾನೇ ಇದ್ದೀವಿ. ಥ್ಯಾಂಕ್ ಯು ಮೇಡಮ್, ನೀವು ಹೇಳೋದು ಬಹಳ ಸಂತೋಷ. ಇವತ್ತಿಗೂ ಅದೇ ಟ್ರೆಡಿಷನ್ ಮತ್ತೆ ಲೆಗಸಿ ನಾವು ಕಂಟಿನ್ಯೂ ಮಾಡ್ತಿದ್ದೀವಿ. ಫ್ಯಾಷನ್ ಜಗತ್ತಿನ ಫ್ಯಾಷನ್ ಮಳಿಗೆ, ಕರಾವಳಿ ಕರ್ನಾಟಕದ ಜನತೆಯ ಪ್ರಶಂಸೆ ಗಳಿಸಿದ ಮದುವೆ ಸೀರೆಗಳ